ಜೀವನ ನಾನು ಖುಷಿಯಾಗಿದ್ದೇನೆ, ಯಾವಾಗಲೂ ಖುಷಿಯಾಗಿರ್ತೇನೆ ಅಂತ ನನ್ನ ಪಾಡಿಗೆ ನಾನಿದ್ರೆ, ಯಾರ ಬಗ್ಗೆನೂ ಕಾಳಜಿ ಇಲ್ಲದಿದ್ರೆ ಒಂದು ದಿನ ನನಗೆ ವೈರಾಗ್ಯ ಬರ್ತದೆ. ಆದರೆ ನನ್ನ ಜೀವನದಲ್ಲಿ ಬೇರೆಯವರು ಕೂಡ ಇದ್ದಾರೆ, ಅವರ ಬಗ್ಗೆ ಕೂಡ ನನಗೆ ಕಾಳಜಿ ಬೇಕು, ಅವರಿಗೆ ಕೂಡ ನಾನು ಸ್ಪಂದಿಸಬೇಕು ಕಷ್ಟಗಳಿಗೆ ಅಂತ ನಾನು ತಿಳ್ಕೊಂಡ್ರೆ ನನ್ನ ಜೀವನ ಎಲ್ಲರೊಟ್ಟಿಗೆ ಹಂಚಿಕೊಂಡು ನಾನು ಚಂದದ ಜೀವನವನ್ನು ಈ ಲೋಕದಲ್ಲಿ ರೂಪಿಸಲಿಕ್ಕೆ ಸಾಧ್ಯ ಇದೆ. ಅದರಿಂದಾಗಿ ಮಕ್ಕಳೇ, ಒಂದೇ ಒಂದು ಬದುಕು ಈ ಲೋಕದಲ್ಲಿ ಮನುಷ್ಯನಾಗಿ ಬದುಕಲಿಕ್ಕೆ ನಮಗೆ ಸಿಕ್ಕಿರುವಂಥದ್ದು. ಆ ಒಂದು ಅವಕಾಶವನ್ನು ನಾವು ಪೂರ್ಣ ರೀತಿಯಲ್ಲಿ ಉಪಯೋಗಿಸುವ ಮತ್ತು ಯಾವುದೇ ಅಡೆತಡೆಗಳು ಬಂದರೆ ಕೂಡ ಎದೆಗುಂದದೆ, ವಿದ್ಯಾರ್ಥಿಗಳಲ್ಲಿ ಕೊನೆಯದಾಗಿ ಒಂದು ಮನವಿ, ಯಾವುದೇ ಸಮಸ್ಯೆ ಬಂದರೆ, ಮಕ್ಕಳು ಕೇಳ್ತಾ ಇದ್ದೀರಾ? ಹಲೋ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ? ಇಲ್ಲ ಅಂತೆ, ಇಲ್ಲವಾ? ಹೌದಾ? ಒಂದು ನೆನಪಿಟ್ಟುಕೊಳ್ಳಿ, ಜೀವನದಲ್ಲಿ ಏನೇ ಸಮಸ್ಯೆ ಬಂದರೆ, ಕಷ್ಟ ಬಂದರೆ ದಯವಿಟ್ಟು ಎದೆಗುಂದಬೇಡಿ, ಆತ್ಮಹತ್ಯೆ ಅಂತ ಕಠಿಣ ನಿರ್ಧಾರಕ್ಕೆ ಬರಬೇಡಿ. ಯಾಕಂದ್ರೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅಂತ ಇದೆ. ಇನ್ನೊಬ್ಬರ ಹತ್ರ ಹಂಚಿಕೊಳ್ಳಿ, ಸಮಸ್ಯೆ ಹೇಳಿ, ಏನು ನಿಮಗೆ ಸಮಸ್ಯೆ ಆಗ್ತಾ ಇದೆ. ಯಾರಾದರೂ ನಮ್ಮನ್ನು ಒಳ್ಳೆಯ ದಾರಿ ತೋರಿಸ್ತಾರೆ, ನಿಮಗೆ ಪ್ರೀತಿ ಕೊಡ್ತಾರೆ, ನಿಮಗೆ ಗೌರವ ಕೊಡ್ತಾರೆ. ಅದರಿಂದಾಗಿ ಯಾರಿಂದಾದ್ರೂ ನಿಮಗೆ ನೆರವು ಸಿಗಬಹುದು. ದಯವಿಟ್ಟು ಅಂತಿಮ ನಿರ್ಧಾರ ನೀವೇ ತಗೊಳ್ಬೇಡಿ. ಈ ಪ್ರಾಯದಲ್ಲಿ ಅದು ಸಹಜ, ಆದರೆ ದಯವಿಟ್ಟು ಜವಾಬ್ದಾರಿಯುತವಾಗಿ ವರ್ತಿಸಿ. ಕನಿಷ್ಠ ಪಕ್ಷ ಯಾರತ್ರಾದ್ರೂ ಹೇಳಿ ಅಂತಹ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಹೋಗ್ಬೇಡಿ. ಯಾರಾದ್ರೂ ನಿಮಗೆ ಹೇಳ್ತಾರೆ, ನಿಮ್ಮ ಫ್ರೆಂಡ್ಸ್ ಪರಸ್ಪರ ಹೇಳಿಕೊಳ್ತಾರೆ ನನಗೆ ಬದುಕಲಿಕ್ಕೆ ಆಗುದಿಲ್ಲ ಅಂತ, ಈ ವಿಷಯವನ್ನು ಮುಚ್ಚಿಡಬೇಡಿ. ಯಾರಿಗಾದ್ರೂ ತಿಳಿಸಿ, ಯಾರಾದ್ರೂ ಬದುಕಿಸ್ತಾರೆ. ಯಾಕಂದ್ರೆ ಇಂತಹ ಘಟನೆಗಳು ಹೆಚ್ಚೆಚ್ಚು ಆಗ್ತಾ ಇವೆ. ಅದರಿಂದಾಗಿ ಮಕ್ಕಳೇ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಇಷ್ಟರವರೆಗೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ, ಶಿಕ್ಷಕರು ನಿಮಗೆ ಉತ್ತಮ ಶಿಕ್ಷಣ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಾರಿ ನಿಮ್ಮದು, ಜವಾಬ್ದಾರಿ ನಿಮ್ಮದು. ನೀವು ಹೇಗೆ ಜವಾಬ್ದಾರಿಯಿಂದ ಮುನ್ನಡೀತೀರಿ, ನಿಮ್ಮ ಭವಿಷ್ಯ ಆ ರೀತಿಯಾಗಿ ರೂಪುಗೊಳ್ಳುತ್ತದೆ. ಉತ್ತಮ ಭವಿಷ್ಯ ನಿಮಗೆ ಲಭಿಸಲಿ. ಎಲ್ಲರೂ ಮುಂದಿನ ಬದುಕಿನಲ್ಲಿ ಖುಷಿ ಖುಷಿಯಿಂದ ಈ ಲೋಕದಲ್ಲಿ ಅತ್ಯಂತ ಸಂತೃಪ್ತಿಯಿಂದ ಬದುಕಿ, ಸಂತೃಪ್ತಿಯಿಂದ ಈ ಲೋಕವನ್ನು ಬಿಟ್ಟು ಹೋಗುವಂತಹ ಒಂದು ಹಂತಕ್ಕೆ ತಲುಪಲಿಕ್ಕೆ ಎಲ್ರಿಗೂ ಸಾಧ್ಯ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪೋಷಕರು ತಮ್ಮ ಮಕ್ಕಳನ್ನು ಬೆಳೆಸುವಲ್ಲಿ ತೆಗೆದುಕೊಳ್ಳಬೇಕಾದಂತಹ ಕೆಲವೊಂದು ಜವಾಬ್ದಾರಿಗಳು, ಅದೇ ರೀತಿಯಾಗಿ ಹೆತ್ತವರು ಮತ್ತು ಮಕ್ಕಳ ಸಕಾರಾತ್ಮಕ ಬಾಂಧವ್ಯ ಹಾಗೂ ಸಂಬಂಧ ಯಾವ ರೀತಿಯಾಗಿರಬೇಕು, ಹಾಗೂ ವಿದ್ಯಾರ್ಥಿಗಳು ತಮ್ಮ ಕುಟುಂಬದಿಂದ ಹಾಗೂ ಸಮಾಜದಿಂದ ಹೇಗೆ ಕಲಿತು ತಮ್ಮ ಜೀವನ ರೂಪಿಸಿಕೊಳ್ಳಬೇಕೆಂದು ಬಹಳ ಮಾರ್ಮಿಕವಾಗಿ ಹೃದಯ ಮುಟ್ಟುವಂತೆ ತಿಳಿಸಿರುವಂತಹ ಶ್ರೀಮತಿ ಐರಿನ್ ರೆಬೆಲ್ಲೋರವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಾವು ಈ ಸಂದರ್ಭದಲ್ಲಿ ತಮಗೆ ಈ ರೀತಿಯಾದಂತಹ ಪ್ರೇರಣೆ ನೀಡುವಂತಹ ಭಾಷಣ ಮಾಡುವಂತಹ, ಅದೇ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡುವಂತಹ ಸ್ಥೈರ್ಯ, ಧೈರ್ಯ, ಶಕ್ತಿಯನ್ನು ದೇವರು ಕರುಣಿಸಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಮುಂದೆ ಈ ಸಭೆಯನ್ನು ಉದ್ದೇಶಿಸಿ ಕೆಲವೊಂದು ಸೂಚನೆಗಳನ್ನು ನೀಡಲಿಕ್ಕಿದ್ದಾರೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀಮತಿ ಪ್ರವೀಣಾ ಡಿಸೋಜರ್ ಅವರು. ಹೆಸರು ನನಗೆ ತಿಳಿದಿಲ್ಲ. ಆದ್ದರಿಂದ ತಾವು ಇಲ್ಲಿ ಬರುವಾಗ ನಿಮ್ಮ ಮಗ ಮಗಳು ಯಾವ ಕ್ಲಾಸ್, ಕಾಮರ್ಸಲ್ಲಿ BASCನ HEBA, EBAC ಅಥವಾ ಸೈನ್ಸಲ್ಲಿ PCMB, PCMC ಯಾವ ತರಗತಿಯಲ್ಲಿ ಓದ್ತಿದ್ದಾನ ಅಥವಾ ಓದ್ತಿದ್ದಾಳೆ, ಈ ಮಾತು ನೀವು ಹೇಳಬೇಕು. ಆದ್ದರಿಂದ ದಯವಿಟ್ಟು ಇಂದು ಈ ಸಮಾಲೋಚನಾ ಸಭೆಯಲ್ಲಿ ಅತ್ಯುತ್ತಮವಾದ ಮಾರ್ಗದರ್ಶನ ನೀವು ಪಡ್ಕೊಂಡಿದ್ದೀರಿ. ಈ ಕೆಲವು ಸೂಚನೆಗಳು ತಾವು ಪಾಲಿಸಿದ್ದಲ್ಲಿ ನಮಗೂ ನಿಮ್ಮ ಮಕ್ಕಳ ಅಭಿವೃದ್ಧಿ ನೋಡಿಕೊಳ್ಳಲು ತುಂಬ ಅನುವು ಮಾಡಿಕೊಂಡಾಗುತ್ತದೆ. ಆದ್ದರಿಂದ ದಯವಿಟ್ಟು ಮತ್ತೆ ಮನೆಯಲ್ಲಿ ಕರೆಯುವಂಥ ಹೆಸರನ್ನು ದಯವಿಟ್ಟು ಹೇಳಬೇಡಿ. ನನಗೆ ತಿಳಿಯೋದು ನೀವು ಪುಟ್ಟ ಮುನ್ನ ಅಂದರೆ ನಾನು ಎಲ್ಲಿ ನೋಡಲಿ, ಯಾರನ್ನು ಹೇಳಲಿ. ಯಾಕಂದರೆ 2 ವರ್ಷದಿಂದ ನನಗೆ ಇದೇ ಸಮಸ್ಯೆ ಆಗ್ತಾ ಇದೆ. ತಾವು ದಯವಿಟ್ಟು ಬೇಸರ ಮಾಡಬೇಡಿ, ಇದು ನನಗೆ ಬಂದಂತಹ ಸಮಸ್ಯೆ. ನಿಮ್ಮ ಮಗನ ಮಗಳ ಸಂಪೂರ್ಣ ಹೆಸರು, ತರಗತಿ. 2ನೇದಾಗಿ ಅವರು ಕಾಲೇಜಿಗೆ ಬರುವಾಗ ಬೇಕಾದಂತಹ ನೀರು, ತಿಂಡಿ ತಿನ್ನುವುದಿದ್ರೆ ಮನೆಯಿಂದ ಕೊಟ್ಟು ಕಳಿಸಿ. ಶಾಪಿಂದ ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ತಿಂದು ಬಿಟ್ಟು ಕಾರಿಡಾರಲ್ಲಿ ನಡೆದಾಡುವ ದಾರಿಯಲ್ಲಿ ಹಾಕಿಬಿಡ್ತಾರೆ. ಇದು ನಮಗೆ ಸರಿ ಅಂತ ಕಾಣ್ತಾ ಇಲ್ಲ.
ಮನೆಯ ವಾತಾವರಣ ರೂಪಿಸದ ಹಾಗೆ ಆಗಿಬಿಡುತ್ತದೆ. ಆದ್ದರಿಂದ ದಯವಿಟ್ಟು ನೀವು ಮನೆಯಲ್ಲಿ ಮಾಡಿದ ತಿಂಡಿಯನ್ನು ಕೊಟ್ಟು ಕಳುಹಿಸಿ. ಮೂರನೇದಾಗಿ ಮಳೆಗಾಲ, ಅವರಿಗೆ ಬೇಕಾದಂತಹ ಕೊಡೆ ಇದು ಅತಿ ಅವಶ್ಯಕ. ಇಂದು ಬೆಳಿಗ್ಗೆ ತುಂಬ ಮಳೆ ಬಂತು. ಅರ್ಧಕ್ಕರ್ಧ ಹುಡುಗರು ಮಳೆಯಲ್ಲಿ ನೆನೆದುಕೊಂಡು 10 ಗಂಟೆಗೆ ಕಾಲೇಜಿಗೆ ಬಂದಿದ್ದಾರೆ. ಇದನ್ನು ದಯವಿಟ್ಟು ವಿದ್ಯಾರ್ಥಿಗಳು ಮುಂದುವರಿಸದಂತೆ ತಾವು ಕ್ರಮ ಕೈಗೊಳ್ಳಬೇಕು. ನಾಲ್ಕನೇದಾಗಿ ಅನೇಕ ದ್ವಿತೀಯ PU ಹುಡುಗರ ಕೂದಲು ಇನ್ನೂ ಕೂಡ ಸಣ್ಣದಾಗಲಿಲ್ಲ, ಹೇಗಿತ್ತೋ ಹಾಗೇ ಇದೆ. ಮುಂದೆ ಹಿಂದೆ ಉದ್ದ ಅಗಲ ಎಲ್ಲ ಇದೆ. ನಾನು 1.5 ತಿಂಗಳು ಸಮಾಧಾನದಿಂದ ಕಾದು ನಿಂತೆ. ಇನ್ನು ಮುಂದಕ್ಕೆ ಏನು ಮಾಡಬೇಕು ನೀವೇ ಹೇಳಿ? ನಾನೇ ಕಟ್ ಮಾಡ್ಲಾ? ಅದು ಅರ್ಧಂಬರ್ಧ ಆದರೆ ಅಸಹ್ಯ ಅಲ್ಲ? ನಿಮಗೂ ಬೇಸರ ಅನಿಸ್ತದೆ ನಿಮ್ಮ ಮಕ್ಕಳನ್ನು ಅಸಹ್ಯ ರೀತಿಯಲ್ಲಿ ನಾನು ಮನೆಗೆ ಕಳಿಸಿದೆ ಅಂತ. ಆದ್ರಿಂದ ದಯವಿಟ್ಟು ಇವತ್ತಿನಿಂದಾದ್ರೂ ಪೋಷಕರು ತಮ್ಮ ಮಕ್ಕಳ ಕೂದಲಿನ ಬಗ್ಗೆ ದಯವಿಟ್ಟು ಕಾಳಜಿ ವಹಿಸಿ, ಯಾಕಂದರೆ ಇದು ಅತಿ ಅವಶ್ಯಕ. ಮುಂದುವರೆದು ಕೆಲವು ವಿದ್ಯಾರ್ಥಿಗಳು ಸರಿಯಾಗಿ ನೋಟ್ಸ್ ಬರೀತಾ ಇಲ್ಲ ಕ್ಲಾಸ್ ರೂಮಲ್ಲಿ. ಅಂತಹ ವಿದ್ಯಾರ್ಥಿಗಳನ್ನು ನಾವು ಇಷ್ಟರ ತನಕ ಬುದ್ಧಿ ಹೇಳಿದ್ದೇವೆ. ಇನ್ನು ಮುಂದಕ್ಕೆ ಮಾನದಂಡ, ಪ್ರತಿಯೊಬ್ಬರು ನೋಟ್ಸ್ ಬರೀಬೇಕು, ಪೋಷಕರು ಅದನ್ನು ಚೆಕ್ ಮಾಡಿ. ವಿದ್ಯಾರ್ಥಿಗಳು ತರಗತಿಯಲ್ಲೇ ಬುಕ್ಸ್ ಬಿಟ್ಟು ಹೋಗ್ತಾರೆ, ಅಂತ ವಿದ್ಯಾರ್ಥಿಗಳ ಬುಕ್ಸ್ ನಾವು ತೆಗೆದಿಡ್ತೇವೆ. ಯಾಕಂದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಕಲಿಬೇಕು. ನಾವು ಮೊಬೈಲನ್ನು ಉಪಯೋಗಿಸುವಂತಹ ಪರಿಸ್ಥಿತಿಯನ್ನು ಬಿಟ್ಟಿದ್ದೇವೆ. ನೋಟ್ಸ್ ಏನಿದ್ದು ಕಾಲೇಜಲ್ಲಿ ನೀಡ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ಪೋಷಕರು ವಿದ್ಯಾರ್ಥಿಗಳನ್ನು ಆಗಾಗ್ಗೆ ಅವರ ನೋಟ್ಸ್ ಬಗ್ಗೆ ದಯವಿಟ್ಟು ಕೇಳಬೇಕು. ಇನ್ನು ಮುಂದುವರಿದು ಪೋಷಕರು ಒಂದು ಸೂಚನೆ, ದಯವಿಟ್ಟು ಬೇಸರ ಪಡಬೇಡಿ. ಮಧ್ಯಾಹ್ನ ಹೊತ್ತು ಕಾಲೇಜಿನಿಂದ ಹೊರಗೆ ಹೋಗದಂತೆ ತಾವೇ ಊಟ ಕೊಟ್ಟು ಕಳುಹಿಸಿ. ಹೊರಗಡೆ ಹೋದಾಗ ಮಧ್ಯಾಹ್ನ ತುಂಬ ಲೇಟ್ ಮಾಡಿ ಕ್ಲಾಸಿಗೆ ಬರ್ತಾರೆ. ಇದನ್ನು ದಯವಿಟ್ಟು ತಾವು ತಪ್ಪಿಸಬೇಕು. ಅವರು ಕೇಳದೇ ಇದ್ರೆ ನಿಮ್ಮ ಮಕ್ಕಳು ನೀವು ಹೇಳಿದ ಮಾತು ಕೇಳಬೇಕು. ಹೊರಗಿನ ಊಟ ಒಳ್ಳೇದಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ. ದಯವಿಟ್ಟು ಅವರಿಗೆ ಊಟ ಕೊಟ್ಟು ಕಳುಹಿಸಿ. ಒಂದು ವೇಳೆ ಅವರು ತಾರದೇ ಇದ್ರೆ ಇಲ್ಲಿ ಲೇಟ್ ಆಗಿ ಬಂದ್ರೆ ನಾವು ಆಬ್ಸೆಂಟ್ ಹಾಕ್ತೇವೆ. ಯಾವ ಪೋಷಕರು ನನ್ನನ್ನು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಬಾರ್ದು. ದರ್ಗಕ್ಕೆ ಹೋದ, ಅಲ್ಲಿ ಹೋದ, ಹೋಟೆಲಲ್ಲಿ ಊಟ ಆಗಿರಲಿಲ್ಲ, ದಯವಿಟ್ಟು ಈ ಮಾತು ನನಗೆ ಬರಬಾರ್ದು. ತಮಗೇನಾದರೂ ಕೇಳಲಿಕ್ಕಿದ್ರೆ ಏನು ಕೇಳ್ಬೋದು. ಮುಂದುವರೆದು ಜುಲೈ ತಿಂಗಳ 20ನೇ ತಾರೀಕಿನ ನಂತರ ನಿಮಗೆ ಟೈಮ್ ಟೇಬಲ್ ಕಳಿಸ್ತೇವೆ. ಕಾಲೇಜು ನಡೆಸುವಂತಹ ಕಿರು ಪರೀಕ್ಷೆ ನಡೆಯಲಿರೋದು ಆಗಸ್ಟ್ 20ನೇ ತಾರೀಕಿನ ನಂತರ. ನಮ್ಮ ಇಲಾಖೆ ನಡೆಸುವಂತಹ ಪ್ರಥಮ ಪರೀಕ್ಷೆ ಅದು ನಡೆಯುತ್ತೆ. ಇದ್ದಾರೆ ಕ್ಲಾಸಿಕಲ್, ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್, ಈ ನೃತ್ಯ ಅಭ್ಯಾಸವನ್ನು ನಾವು ಇಟ್ಕೊಳ್ಬೇಕು ಅಂತ ಇದ್ದೇವೆ. ಆದರೆ ತಮ್ಮ ಸಹಕಾರ ಅತಿ ಅವಶ್ಯಕ. ಬೆಳಗ್ಗೆ 8:15ರಿಂದ 9:15 ತನಕ ನಾವು ತರಗತಿಗಳನ್ನು ನಡೆಸುತ್ತೇವೆ. ಯಾವ ವಿದ್ಯಾರ್ಥಿಗಳಿಗೆ ಇಷ್ಟ ಇದೆ ಅಂತಹ ವಿದ್ಯಾರ್ಥಿಗಳು ಈ ತರಗತಿಗೆ ಹಾಜರಾಗಬೇಕು. ಆದ್ದರಿಂದ ಪೋಷಕರು ಈ ಮಾತನ್ನು ನೆನಪಿನಲ್ಲಿಡಿ. ಯಾಕಂದ್ರೆ ನಿಮ್ಗೆ ಟೆನ್ಷನ್ ಆಗ್ಬೋದು, ಇಷ್ಟು ಬೇಗ ಯಾಕೆ ಹೋಗ್ತಾಳೆ. PUC ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಹಾಗೂ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾದಂತಹ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವಂತಹ ಈ ಸುಸಂದರ್ಭ. ಈ ಕಾರ್ಯಕ್ರಮದ 2ನೆಯ ಸೆಷನ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಹಾಡುವ ಮೂಲಕ ಇದಕ್ಕೆ ಚಾಲನೆ ಕೊಡೋಣ. ಎಲ್ಲರೂ ಸಹಕರಿಸಬೇಕಾಗಿ ಪ್ರಾರ್ಥನೆ.
ಪೂರ್ಣನೂ ನೀನೆ, ಸರ್ವವ್ಯಾಪಿಯೂ ನೀನೆ, ವಿಶ್ವಜ್ಯೋತಿಯೂ ನೀನೆ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಮುಕ್ತಿದಾಯಕ ನೀನೆ, ಹೃದಯವಂತ ನೀನೆ, ನೀ ಜೀವ ಬಾಬಾ ನೀನೆ ದೇವ, ನನ್ನ ದೈವ. ಓ ಗುರುದೇವ ನೀ ಚಿನ್ಮಯ ರೂಪ, ಈ ವಿಶ್ವದ ಚಲನೆಗೆ ಪ್ರೇರಕ ಶಿಲ್ಪಿಯು ನೀನು, ಈ ಚಂಚಲ ಜಗತ್ತಿಗೆ ನಿಶ್ಚಿತ ಗುರಿಯು ನೀನು. ಓ ಗುರುದೇವ ಪ್ರೀತಿಯ ತಾರ, ಆಪ್ತನು ನೀನೇ, ಬಂಧು ನೀನೇ. ಮಾನಿಸರಿ ಸಮಾರಿಸನಿ, ಮಾನಿಸರಿ ಸಮಾರಿಸನಿ, ಪ್ರೇಮ ಪನೀದ ಮಾಪನೀರಿಸ, ಪ್ರೇಮ ಪನೀದ ಮಾಪನೀರಿಸ, ಪಮರಿಸ ಸರಿ ಮಾಪ. ಭೂಮಿಯೂ ನೀನೆ, ನದಿಯೂ ದಡವೂ ನೀನೆ, ಗಾಳಿ ಬೆಳಕು ನೀನೆ, ಆದಿ ಅಂತ್ಯವೂ ನೀನೆ. ಕಾನುಭುವಿಯು ನೀನೆ, ನದಿಯು ದಡವು ನೀನೆ, ಗಾಳಿ ಬೆಳಕು ನೀನೆ, ಆದಿ ಅಂತ್ಯವು ನೀನೆ. ಹೃದಯ ದಾಹವೂ ನೀನೆ, ಆತ್ಮ ಧ್ಯಾನವೂ ನೀನೆ, ಅಂತರಾತ್ಮವು ನೀನೆ, ಬಾಹ್ಯ ಬಂಧನ ನೀನೆ, ನೀನೆ ಪ್ರಾಣ ಜೀವದ ಜೀವ, ನನ್ನ ಜೀವ. ಓ ಗುರುದೇವ ನೀ ಚಿನ್ಮಯ ರೂಪ, ಈ ವಿಶ್ವದ ಚಲನೆಗೆ ಪ್ರೇರಕ ಶಿಲ್ಪಿಯು ನೀನು, ಈ ಚಂಚಲ ಜಗತ್ತಿಗೆ ನಿಶ್ಚಿತ ಗುರಿಯು ನೀನು. ಓ ಗುರುದೇವ ಪ್ರೀತಿಯ ತಾರ, ಆಪ್ತನು ನೀನೇ, ಬಂಧು ನೀನೇ. ಜಾರಣ
ಝನನ ಝನನ ತನನ ತನನ ಝನನ ಝನನ ತನನ ತನನ ತೋಂ ತೋಂ ಝನನ ಝನನ ತನನ ತನನ ತೋಂ ತೋಂ ಝನನ ಝನನ ತನನ ತನನ ಗೀತ ಧುನಿ को तक धीम नात्र केट तो नाच रहे गोरी ताज तै तै तुम फिर तो गीत धुनी को तक धीम नात्र केट तो नाच रहे गोरी ताज तै तै तुम फिर तो गीत धुनी को तक धीम तान गावे तक तल तै तै तान गावे तक तल तै 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 तक तना धीम तकिड तक धीम धीम तकिड तक धीम धीम तकिड तक धीम हद तो मत गीत धुनी को तक धीम पदुमनाभ तुम्हारी लीला क्या कहो मैं सावरो ताप संकट शरणायो स्वामारो तुम हरो ताप संकट शरणायो स्वामारो तुम हरो तदीम तदीम तिरना उदनित तानि तानि तदीम तदीम तिरना तदीम तदीम तिरना उदनित तानि तानि तदीम तदीम तिरना तानि तोम तद गद दरि तान दर तान धीम अलरि गलरि तद गदा चार तद गमां तानि तद गदां तार दीम 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 तक तन अलरि तोम 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 तक तन तनि अलरि गीत धुनी को तक धीम नात्र केट तो नाच रहे गोरी तानि तै तै तुम फिर तुम गीत धुनी को तक धीम नात्र केट तो नाच रहे गोरी तानि तै तै तुम फिर तुम मारि तै तै तुम फिर तुम मारि तै तुम फिर तुम गीत धुनी को तक धीम निको तक धीम निको तक ಜ್ಞಾನವೆಂಬ ಖಜಾನೆಗೆ ಅಭ್ಯಾಸವೇ ಕೀಲಿಕೈ. ಸ್ವಾಮಿ ವಿವೇಕಾನಂದ. ಇಂದು ನಾವು ಹೆತ್ತವರೊಂದಿಗೆ ಬೆರೆಯುವ ಸಂಪನ್ಮೂಲ ವ್ಯಕ್ತಿಗಳ ಸ್ಫೂರ್ತಿದಾಯಕ ಮಾತುಗಳನ್ನು ಆಲಿಸುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸುವ ಶುಭ ದಿನ. ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ತಮ್ಮ ಸಕಾರಾತ್ಮಕ ಆಲೋಚನೆ ಹಾಗೂ ಅಭೂತಪೂರ್ವ ವ್ಯಕ್ತಿತ್ವದಿಂದ ನಮ್ಮೆಲ್ಲರ ಮನಸ್ಸಿನಲ್ಲಿ ಪೂಜ್ಯ ಸ್ಥಾನವನ್ನು ಪಡೆದಿರುವ ವಂದನೀಯ ಗುರುಗಳಾದ ಸಿಪ್ರಿಯನ್ ಪಿಂಟೋರವರು. ಪೂಜ್ಯ ಗುರುಗಳನ್ನು ನಾನು ಈ ಸಭೆಗೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪೂಜ್ಯ ಸಂಚಾಲಕರಿಗೆ ಹಿಂದಿ ಉಪನ್ಯಾಸಕರಾದ ಶ್ರೀಯುತ ಉಮೇಶ್ ರವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ. ಬದುಕು ಒಂದು ಕನಸಿನ ಮೂಟೆ ಇದ್ದಂತೆ. ಕನಸು ಕಟ್ಟುವುದು ಸುಲಭ, ಆದರೆ ಅದನ್ನು ನನಸಾಗಿಸುವುದು ಕಷ್ಟ. ತಮ್ಮ ಪ್ರೇರಣಾತ್ಮಕ ಸ್ಫೂರ್ತಿದಾಯಕ ಮಾತುಗಳ ಮೂಲಕ ನಮ್ಮ ಕನಸುಗಳಿಗೆ ಬಣ್ಣ ಹಚ್ಚಿ ನನಸಾಗಿಸುವ ದಾರಿ ತೋರಿಸಿದ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮುಖ್ಯ ಅತಿಥಿಯಾಗಿರುವ ಶ್ರೀಮತಿ ಐರಿನ್ ರೆಬೆಲ್ಲೋ ಇವರು. ಶ್ರೀಮತಿ ಐರಿನ್ ರೆಬೆಲ್ಲೋ ಅವರಿಗೆ ಹೃದಯಾಂತರಾಳದ ಸ್ವಾಗತ. ಶ್ರೀಮತಿ ಐರಿನ್ ರೆಬೆಲ್ಲೋ ಜೊತೆಗೆ ಅನಿಲ್ ಡಿಕ್ಕುನ್ನ ಕೂಡ, ಅವರ ಪತಿಯಾದ ಅನಿಲ್ ಡಿಕ್ಕುನ್ನ ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಪ್ರೀತಿಪೂರ್ವಕವಾದ ಸ್ವಾಗತ ಸರ್. ಇವರಿಗೆ ಗಣಿತ ಉಪನ್ಯಾಸಕಿ ಶ್ರೀಮತಿ ಮನೋರಮಾರವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಸಮಾರಂಭಕ್ಕೆ ಮತ್ತೋರ್ವ ಅತಿಥಿಯಾಗಿ ಆಗಮಿಸಿದ್ದಾರೆ ಲವಲವಿಕೆ ಹಾಗೂ ಅಸನ್ಮುಖಿ ವ್ಯಕ್ತಿತ್ವದ ಶ್ರೀಮತಿ ಜ್ಯೋತಿ ಡಿಸೋಜಾ. ನಮ್ಮ ಚರ್ಚಿನ ಪಾಲನಾ ಸಮಿತಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವ ಶ್ರೀಮತಿ ಜ್ಯೋತಿ ಡಿಸೋಜಾರವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಇವರಿಗೆ ಸಮಾಜಶಾಸ್ತ್ರ ಉಪನ್ಯಾಸಕಿ ಸುಚಿತ್ರಾ ಮೇಡಮ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯನಿಷ್ಠೆ, ಶ್ರದ್ಧೆ, ಜವಾಬ್ದಾರಿ ಇವು ನಾಯಕತ್ವದ ಭದ್ರ ಬುನಾದಿ. ಈ ನಾಯಕತ್ವ ಗುಣಗಳುಳ್ಳ ನಮ್ಮ ಕಾಲೇಜಿನ ಬೆನ್ನೆಲುಬಾಗಿ
ಕಾರ್ಯನಿರ್ವಹಿಸುವ ಪ್ರಾಂಶುಪಾಲರಾದ ಶ್ರೀಮತಿ ಪ್ರಮಿಳಾ ಡಿಸೋಜಾ ಇವರನ್ನು ರಾಜ್ಯಶಾಸ್ತ್ರ ಉಪನ್ಯಾಸಕಿಯಾದ ಶ್ರೀಮತಿ ನಂದಿನಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಇತಿಹಾಸ ಓದುವಂತಹ ವ್ಯಕ್ತಿಗಳಾಗಬೇಡಿ, ಇತಿಹಾಸ ನಿರ್ಮಿಸುವಂತಹ ವ್ಯಕ್ತಿಗಳಾಗಿ ಎಂಬೊಂದು ಮಾತಿದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ನಮ್ಮ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳು. ಕಲಿಕೆಯ ಮೂಲಕ ಇತಿಹಾಸ ನಿರ್ಮಿಸಿ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದಿರುವ ಕಿಶನ್ ಹಾಗೂ ಅತ್ಯುನ್ನತ ಅಂಕಗಳನ್ನು ಪಡೆದಿರುವ ಪ್ರತಿಭಾನ್ವಿತರು, ಅವರ ಹೆತ್ತವರು ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಆದರದ ಸ್ವಾಗತ. ಏಳಿಗೆಗೆ ಸದಾ ಶ್ರಮಿಸುತ್ತಿರುವ ಉಪನ್ಯಾಸ ವರ್ಗಕ್ಕೂ ಹಾಗೂ ಕಚೇರಿ ಕೆಲಸಗಳನ್ನು ನಿಷ್ಠೆಯಿಂದ ನಿರ್ವಹಿಸುವ ಬೋಧಕೇತರ ಸಿಬ್ಬಂದಿ ವರ್ಗಕ್ಕೂ ಮನಪೂರ್ವಕ ಸ್ವಾಗತ. ತಮ್ಮ ಮಕ್ಕಳ ಬಗೆಗಿನ ತುಂಬು ಜವಾಬ್ದಾರಿಯಿಂದ ನಮ್ಮ ಜೊತೆ ಸದಾ ಸಹಕರಿಸುತ್ತಿರುವ ಹೆತ್ತವರಿಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೂ ತುಂಬ ಮನಸ್ಸಿನ ಸ್ವಾಗತ. ನಮ್ಮ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಚಿತ್ರೀಕರಿಸಿ ಮನೆ ಮನೆಗೂ ಪ್ರಸಾರ ಮಾಡುವ ಜವಾಬ್ದಾರಿಯುತ ಕಾರ್ಯವನ್ನು ನಿರ್ವಹಿಸುತ್ತಿರುವ ಮಾಧ್ಯಮ ಮಿತ್ರರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮಗದೊಮ್ಮೆ ನಮ್ಮ ಈ ಸಮಾರಂಭಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಾಕ್ಷಿಯಾಗಿರುವ ಪ್ರತಿಯೊಬ್ಬರಿಗೂ ಸ್ವಾಗತ. ಅವಕಾಶಕ್ಕಾಗಿ ಧನ್ಯವಾದ. ದೀಪಾರವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ನಮ್ಮ ಕಾಲೇಜಿನಲ್ಲಿ 2022-23ನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ 500 ಒಟ್ಟು ಅಂಕಗಳಲ್ಲಿ 600 ಒಟ್ಟು ಅಂಕಗಳಲ್ಲಿ 510 ಅಂಕಗಳ ಹಾಗೂ ಅದಕ್ಕಿಂತ ಹೆಚ್ಚನ್ನು ಗಳಿಸಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಂತಹ ವಿದ್ಯಾರ್ಥಿಗಳನ್ನು ಈ ತುಂಬು ಸಭೆಯಲ್ಲಿ ಸನ್ಮಾನಿಸುವಂತಹ ಅಪೂರ್ವ ಕ್ಷಣ. ಈ ವಿದ್ಯಾರ್ಥಿಗಳು ಪೋಷಕರೊಂದಿಗೆ ವೇದಿಕೆಗೆ ಆಗಮಿಸಿ ತಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೋರಿಕೆ ಮತ್ತು ಈ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸಬೇಕಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀಮತಿ ಐರಿನ್ ರೆಬೆಲ್ಲೋ ರವರಲ್ಲಿ ಮನವಿ. ಹಾಗೆಯೇ ಈ ವಿದ್ಯಾರ್ಥಿಗಳ ಹೆಸರುಗಳನ್ನು ಸಭೆಗೆ ಓದಿ ಹೇಳಬೇಕಾಗಿ ನಮ್ಮ ಕಾಲೇಜಿನ ಇಂಗ್ಲಿಷ್ ಲೆಕ್ಚರರ್ ಆಗಿರುವಂತಹ ಶ್ರೀಮತಿ ಚೈತ್ರಾ ಶೆಟ್ಟಿ ಅವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. Successful people are not gifted. They just work hard, then succeed on purpose. Today we are here to felicitate our dear students who have come out with flying colors in the second PUC public examination 2022-23. May I request our chief guest, Mrs. Irene Rebello, to felicitate our students. The names of the distinction holders in commerce stream are as follows. First, Vaishnu of HEBA has scored 557 marks out of 600. Yes, may I request Vaishnu to come along with your parents. ಬರಬೇಕೆಂದು ಕೇಳಿಕೊಳ್ತೇನೆ. Distinction holders, please all must be here and be in line so that we can continue the program. Afreen Banu of BAC, get ready. Afreen Banu of BAC. Afreen Banu of BAC has scored 549 marks out of 600. Next, Tejas, be ready. Next to Tejas, it is Alfia Banu. Tejas of BAC has scored 548 marks out of 600. Next to Alfia Banu, it is Fatima Sana of HEBA. Fatima Sana of Commerce History section. Alfia Banu has scored 547 marks out of 600. Next to Sana, Ketan Rai of EBAC, get ready. Ketan Rai. Now it's Fatima Sana of HEBA who has scored 542 marks out of 600. Next to Ketan Rai, Fatima Murshida of EBAC, get ready. Next to Ketan Rai. Ketan Rai of EBAC has scored 527 out of 600. Next to Ketan Rai, Murshida, get ready.
Fatima Murshida of EBAC. Next to Fatima Murshida, Ismail Arf of EBAC. Get ready. Yes, now it's Fatima Murshida of EBAC who has scored 523 marks out of 600. Next to Arf, Muhammad Shahid of BAC. Get ready. Muhammad Shahid of BAC. Yes, now it's Muhammad Ismail Arf of EBAC has scored 519 marks out of 600. Next, Muhammad Shahid of BAC. Next to Muhammad Shahid, Prajwal, get ready. Yes, now Muhammad Shahid of BAC has scored 518 marks out of 600. And Prajwal Princeton Pereira of BAC has scored 514 marks out of 600. Students, let us encourage the students by giving a huge round of applause. Here are the names of the distinction holders of science stream. First, Nasira of PCMB. Get ready. Nasira of PCMB has scored 560 marks out of 600. Next, Amira Banu of PCMB, get ready. Amira Banu. Next to Amira Banu, it is Shravya Shri. Nasira has scored 560 marks out of 600. Amira Banu of PCMB has scored 552 marks out of 600. Next, Shravya Shri. Shravya Shri, get ready. Next to Shravya Shri is Bhumika. Shravya Shri of PCMB has scored 547 marks out of 600. Bhumika, get ready. Next to Bhumika, it's Tanvi. Bhumika of PCMB has scored 543 marks out of 600. Tanvi A of PCMC has scored 541 marks with 100 marks in computer science. Next to Aisha Afra, Sanjana, get ready. Aisha Afra of PCMB has scored 539 marks. Yojan, get ready. Next to Yojan, it is Nikshit. Sanjana Rajendra Todarkar of PCMB has scored 539 marks out of 600. Yojan D of PCMB has scored 536 marks. Nikshit of PCMC has scored 536 marks out of 600. Muhammad Rafi of PCMC has scored 533 marks out of 600. Next to Dikshita, Nischala, be ready. Next to Nischala, it is Mukashaf. Dikshita of PCMB has scored 525 marks out of 600. Dikshita has scored 525 marks. Next to Nischala, Mukashaf, be ready. Then it's Sharanya. Nischala of PCMB has scored 525 marks. Next to Sharanya, Husna, get ready. Mukashaf Ahmad of PCMC has scored 524 marks. Next, Zulfa, get ready. Mukashaf 524 out of 600. Sharanya of PCMB has scored 518 out of 600. Fatimat Husna of PCMB has scored 515 out of 600. Fatima Zulfa of PCMB has scored 512 out of 600. Congratulations, dear students. Have a bright future ahead. ಧನ್ಯವಾದಗಳು. ಅದೇ ರೀತಿಯಾಗಿ ಸನ್ಮಾನ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳು, ಅಭಿನಂದನೆಗಳು. ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಈ ವರ್ಷ ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸುವಂತಹ ಅತ್ಯಂತ ರಮಣೀಯ ಕ್ಷಣಗಳ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಶ್ರೀಮತಿ ದಿವ್ಯಾರವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸನ್ಮಾನಿಸುವವರು ನಮ್ಮ ಸೆಂಟ್ ಸೆಬಾಸ್ಟಿಯನ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾಗಿರುವಂತಹ ರೆವರೆಂಡ್ ಫಾದರ್ ಸಿಪ್ರನ್ ಪಿಂಟೋರವರು. ವೇದಿಕೆಯ ಮೇಲಿರುವ ಗಣ್ಯರೇ, ಸಹೋದ್ಯೋಗಿ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಹೆತ್ತವರೇ, ಇಂದಿನ ಈ ಶುಭ ದಿನ ನಮ್ಮೊಲವಿನ ವಿದ್ಯಾರ್ಥಿಗಳ ಅದ್ವಿತೀಯ ಸಾಧನೆಗೆ ಗೌರವ ಸಲ್ಲಿಸುವ ಸುದಿನ. ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದಿರುವ ಹಾಗೂ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಈ ಶುಭ ಗಳಿಗೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ ಮೊಹಮ್ಮದ್ ನಸ್ವೀರ್ ಇವರು ತಮ್ಮ ಪೋಷಕರೊಂದಿಗೆ ವೇದಿಕೆಗೆ ಆಗಮಿಸಿ
ತಮ್ಮ ಸನ್ಮಾನಾಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊಹಮ್ಮದ್ ನಸ್ವೀರ್ ಇವರಿಗೆ ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜು ಉಳ್ಳಾಲ ಪೆರ್ಮನೂರು, ಇದರ ಸಂಚಾಲಕರು, ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಉಪನ್ಯಾಸಕರು, ಉಪನ್ಯಾಸಕೇತರ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಪ್ರೀತಿಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ಪ್ರಿಯರೇ, ದಿನಾಂಕ 9/7/2005 ಕಾಸರಗೋಡಿನ ಶ್ರೀಯುತ ಅಬ್ಬಾಸ್ ಮತ್ತು ಶ್ರೀಮತಿ ರುಕಿಯಾ ದಂಪತಿಗಳ ಮಡಿಲು ತುಂಬಿದ ಮುದ್ದು ಮಗ ಮೊಹಮ್ಮದ್ ನಸ್ವೀರ್ ಪರಿಶ್ರಮದಿಂದಲೇ ಸಾಧನೆಯ ಶಿಖರವೇರಿದವರು. 10ನೇ ತರಗತಿಯಲ್ಲಿ 87% ಅಂಕಗಳನ್ನು ಪಡೆದು ತಾವು ಓದಿದ ಪ್ರೌಢಶಾಲೆಯ ಕೀರ್ತಿಯನ್ನು ಇಮ್ಮಡಿಗೊಳಿಸಿದ ಇವರು ಪದವಿ ಪೂರ್ವ ಶಿಕ್ಷಣಕ್ಕೆ ಕಲಾ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು 92% ಅಂಕಗಳನ್ನು ಪಡೆದುಕೊಂಡಿರುವುದು ನಮ್ಮ ಕಾಲೇಜಿನ ಕಲಾ ವಿಭಾಗಕ್ಕೆ ಚಿನ್ನದ ಗರಿ. ಅದೃಷ್ಟದ ಲಿಫ್ಟ್ ಹತ್ತದೆ ಪರಿಶ್ರಮದ ಮೆಟ್ಟಿಲಿನ ಮೂಲಕ ಗುರಿ ತಲುಪಿ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಚಿಲುಮೆಯಾದ ನಮ್ಮ ಕಲಾ ವಿಭಾಗದ ಕಣ್ಮಣಿ ಮೊಹಮ್ಮದ್ ನಸ್ವೀರ್ ಇವರ ಬದುಕು ಬೆಳಕಾಗಲಿ, ಜ್ಞಾನದಾಹ ಎಂದೂ ಬತ್ತದಿರಲಿ, ಬಾಳು ಪ್ರವಹಿಸುವ ನದಿಯಾಗಲಿ, ಉನ್ನತ ಧ್ಯೇಯ ಉತ್ತಮ ಭವಿಷ್ಯ ನಿಮ್ಮದಾಗಲಿ, ಮೊಗದ ಹೂನಗೆ ಎಂದೂ ಬಾಡದಿರಲಿ ಎಂಬ ಆಶಯದೊಂದಿಗೆ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಸ್ಥಳ ಉಳ್ಳಾಲ, ದಿನಾಂಕ 27/6/2023. ಇತಿ ತಮ್ಮ ಶ್ರೇಯಾಭಿಲಾಷಿಗಳು, ಸಂಚಾಲಕರು, ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಉಪನ್ಯಾಸಕರು, ಉಪನ್ಯಾಸಕೇತರ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿ ಬಳಗ. ಈಗ ಮತ್ತೋರ್ವ ಪ್ರತಿಭಾನ್ವಿತೆ ಲಿಖಿತಾ ಇವರು ತಮ್ಮ ಪೋಷಕರೊಂದಿಗೆ ವೇದಿಕೆಗೆ ಬಂದು ಸನ್ಮಾನ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅನುಪಮ ಸಾಧಕಿ ಕುಮಾರಿ ಲಿಖಿತಾ ಇವರಿಗೆ ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜು ಉಳ್ಳಾಲ ಪೆರ್ಮನೂರು, ಇದರ ಸಂಚಾಲಕರು, ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಉಪನ್ಯಾಸಕರು, ಉಪನ್ಯಾಸಕೇತರ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಪ್ರೀತಿಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ಪ್ರಿಯರೇ, ದಿನಾಂಕ 24/5/2006 ಕುಂಪಲದ ಶ್ರೀಯುತ ಹರೀಶ್ ಬಿ ಹಾಗೂ ಶ್ರೀಮತಿ ಚಿತ್ರಾರವರ ಬದುಕಿನ ಕನಸುಗಳಿಗೆ ಬಣ್ಣ ತುಂಬಿ ಮಡಿಲ ಮುತ್ತಾಗಿ ಮೂಡಿಬಂದ ಲಿಖಿತಾ ಇವರು ತಮ್ಮ ಬಾಳ ಕನಸುಗಳನ್ನು ಪ್ರಾಮಾಣಿಕತೆಯಿಂದಲೇ ನನಸಾಗಿಸಿಕೊಂಡವರು. 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತ ಇವರು ಹೈಸ್ಕೂಲ್ ಶಿಕ್ಷಣವನ್ನು ಸಂತ ಸೆಬಾಸ್ಟಿಯನ್ ಅನುದಾನಿತ ಪ್ರೌಢಶಾಲೆಯಲ್ಲಿ ಪಡೆದಿರುತ್ತಾರೆ. ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜಿಗೆ ಸೇರಿದ ಕನ್ನಡ ಮಾಧ್ಯಮದ ಈ ವಿದ್ಯಾರ್ಥಿನಿ ತೋರಿದ ಜಾಣ್ಮೆ ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ಕಷ್ಟಗಳು ಸುಮ್ಮನೆ ಬರುವುದಿಲ್ಲ, ಅವು ಸಾಮಾನ್ಯ ಜನರನ್ನು ಅಸಾಮಾನ್ಯ ಜನರನ್ನಾಗಿ ರೂಪಾಂತರಗೊಳಿಸುತ್ತದೆ ಎಂಬ ನುಡಿಗಳಿಗೆ ಜ್ವಲಂತ ಸಾಕ್ಷಿಯಾದ ಲಿಖಿತಾ 10ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ 93% ಅಂಕಗಳನ್ನು ಪಡೆದುಕೊಂಡರೆ ದ್ವಿತೀಯ PUCಯಲ್ಲಿ ಮತ್ತೆರಡು ಹೆಜ್ಜೆ ಮುಂದೆ ಇಟ್ಟು 95% ಅಂಕಗಳನ್ನು ಪಡೆದು ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನಿಯಾಗಿ ಮಿಂಚಿದ್ದಾರೆ. ಬದುಕಿನಲ್ಲಿ ಅದೃಷ್ಟವಿಲ್ಲದೆ ಇದ್ದರೂ ಸೋಲದೆ ಹೆತ್ತ ತಾಯಿ ಹಾಗೂ ಒಡ ಹುಟ್ಟಿದ ಅಕ್ಕನ ಆಸರೆಯಿಂದ ಸಿಕ್ಕಿದ ಅವಕಾಶವನ್ನು ಬಾಚಿಕೊಂಡು ಬೆಳೆದ ಈ ಅದ್ಭುತ ಪ್ರತಿಭೆಯ ಬಾಳು ಬಂಗಾರವಾಗಲಿ, ಬದುಕು ಪ್ರೀತಿ ಸುಖ ಶಾಂತಿ ನೆಮ್ಮದಿಯ ಗೂಡಾಗಲಿ ಎಂಬ ಆಶಯದೊಂದಿಗೆ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಇದೀಗ ಕಲಿಕೆ ಹಾಗೂ ಕಲೆ ಇವೆರಡರಲ್ಲೂ ರಾಜ್ಯ ಮಟ್ಟದಲ್ಲಿ ಮಿಂಚಿರುವ ಅಪರೂಪದ ಪ್ರತಿಭೆ ಕಿಶನ್ ತಮ್ಮ ಹೆತ್ತವರೊಂದಿಗೆ ವೇದಿಕೆಗೆ ಬಂದು ತಮ್ಮ ಸನ್ಮಾನಾಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಪರೂಪದ ಪ್ರತಿಭೆ ಕಿಶನ್ ಇವರಿಗೆ ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜು ಉಳ್ಳಾಲ ಪೆರ್ಮನೂರು, ಇದರ ಸಂಚಾಲಕರು, ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಉಪನ್ಯಾಸಕರು, ಉಪನ್ಯಾಸಕೇತರ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಪ್ರೀತಿಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ಪ್ರಿಯರೇ,
ದಿನಾಂಕ 19/3/2005 ಕೈರಂಗಳದ ಶ್ರೀಯುತ ಕಮಲಾಕ್ಷ ಎ ಮತ್ತು ಶ್ರೀಮತಿ ವಿಶಾಲಾಕ್ಷಿ ದಂಪತಿಗಳ ಬದುಕಿನ ಆಗಸದಲ್ಲಿ ಪುಟ್ಟ ನಕ್ಷತ್ರವಾಗಿ ಉದಿಸಿದ ಕಿಶನ್ ಇವರು ಅಸಾಧಾರಣ ಪ್ರತಿಭಾವಂತ, ಅದ್ವಿತೀಯ ಕಲಾಕಾರ, ಗಂಭೀರ ನಿಲುವಿನ ಅನ್ವೇಷಕ. ಕೈರಂಗಳದ ಶಾರದಾ ಗಣಪತಿ ವಿದ್ಯಾಕೇಂದ್ರದಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಗಿಸಿದ ಕಿಶನ್ ಇವರು ಪದವಿ ಪೂರ್ವ ಕಲಿಕೆಗಾಗಿ ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿಕೊಂಡದ್ದು ನಮ್ಮ 7 ಜನ್ಮಗಳ ಸುಯೋಗ. ಸಾಧಕನ ಸಾಧನೆಯ ಹಾದಿ ಎಂದರೆ ಅದು ಹೂವಿನ ಹಾಸಿಗೆಯಲ್ಲ, ಅದೃಷ್ಟದ ಆಟವೂ ಅಲ್ಲ. ಸಾಧನೆಯ ಮಾಧುರ್ಯ ಸಾಧಕನ ಶ್ರಮದ ಫಲ, ಆತನ ಕನಸುಗಳ ಸಾಕ್ಷಾತ್ಕಾರ. ಚಿತ್ರಕಾರನಾಗಿ ಕಾಲಿ ಹಾಳೆಗೆ ಬಣ್ಣ ತುಂಬುವ ಕಿಶನ್ ನಮ್ಮ ವಿದ್ಯಾ ದೇಗುಲದ ಕೀರ್ತಿಗೆ ರ್ಯಾಂಕಿನ ರಂಗು ಹಚ್ಚಿ ರಾಜ್ಯವೇ ಕಣ್ಣರಳಿಸುವಂತೆ ಮಾಡಿದ್ದು ನಮಗೆ ಮರೆಯಲಾಗದ ಅನುಭೂತಿ. ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದಿರುವ ಇವರ ಬುದ್ಧಿವಂತಿಕೆ ಕಲಿಕೆಗಷ್ಟೇ ಸೀಮಿತವಲ್ಲ. ಚಿತ್ರಕಲಾವಿದನಾಗಿ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿರುವ ಇವರು ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಬಡತನದಲ್ಲಿ ಅರಳಿ ಜ್ಞಾನ ಶ್ರೀಮಂತಿಕೆಯ ಪ್ರತೀಕವಾಗಿರುವ ಈ ಅದ್ವಿತೀಯ ಪ್ರತಿಭಾವಂತ ಕಲಾ ಹೃದಯಕ್ಕೆ ಉಜ್ವಲ ಭವಿಷ್ಯವನ್ನು ಹಾರೈಸುತ್ತಾ ಕನಸುಗಳು ನನಸಾಗಿ ಬಾಳು ಹಸನಾಗಲಿ, ದೇವರ ಆಶೀರ್ವಾದ ಸದಾ ಜೊತೆಗಿರಲೆಂಬ ಆಶಯದೊಂದಿಗೆ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಚಾಲಕರು ವೇದಿಕೆಯ ಮೇಲಿರುವ ಅತಿಥಿ ಗಣ್ಯರ ಜೊತೆ ಸೇರಿಕೊಂಡು ಅರಳುತ್ತಿರುವ ಪ್ರತಿಭೆಗಳನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ಕಲಾ ವಿಭಾಗದಲ್ಲಿ 548 ಅಂಕಗಳನ್ನು ಪಡೆದು ಸಾಧನೆಗೈದಿರುವ ಮೊಹಮ್ಮದ್ ನಸ್ವೀರ್ ಹಾಗೂ ಅವರ ಪೋಷಕರನ್ನು ಸನ್ಮಾನಿಸುವ ಕ್ಷಣ. ಈ ಪ್ರತಿಭಾವಂತ ವಿದ್ಯಾರ್ಥಿಗೆ ಸನ್ಮಾನ ಪತ್ರ, ಸ್ಮರಣಿಕೆ, ಫಲಪುಷ್ಪ, ಸಂತ ಸೆಬಾಸ್ಟಿಯನ್ ಕಾಲೇಜಿನಿಂದ ನೀಡುವ ಪ್ರತಿಭಾ ಪುರಸ್ಕಾರ ಧನ, ವಂದನೀಯ ಗುರುಗಳಾದ JB ಸಲ್ಡಾನ ಇವರ ವಿದ್ಯಾರ್ಥಿ ಕ್ಷೇಮ ನಿಧಿಯಿಂದ ನೀಡಲಾಗುವ ಪ್ರತಿಭಾ ಪುರಸ್ಕಾರ ಧನ, ಕಾಲೇಜು ಉಪನ್ಯಾಸಕರು ನೀಡಿರುವ ಪ್ರತಿಭಾ ಪುರಸ್ಕಾರ ಧನ ಇವೆಲ್ಲವನ್ನು ನೀಡಿ ಗಣ್ಯರು ಪ್ರತಿಭಾನ್ವಿತ ವಿದ್ಯಾರ್ಥಿಯನ್ನು ಗೌರವಿಸುತ್ತಿದ್ದಾರೆ. ನಸ್ವೀರ್ ಇವರ ಪೋಷಕರಿಗೆ ಹೂಗುಚ್ಛವನ್ನು ನೀಡಿ ಗೌರವಿಸಲಾಗುತ್ತಿದೆ. ಮೊಹಮ್ಮದ್ ನಸ್ವೀರ್ ದ್ವಿತೀಯ PUC ಪಬ್ಲಿಕ್ ಪರೀಕ್ಷೆಯಲ್ಲಿ ಪಡೆದಿರುವ ವಿಷಯವಾರು ಅಂಕಗಳು: ಕನ್ನಡ 90, ಇಂಗ್ಲಿಷ್ 78, ಇತಿಹಾಸ 90, ಅರ್ಥಶಾಸ್ತ್ರ 96, ಸಮಾಜಶಾಸ್ತ್ರ 96, ರಾಜ್ಯಶಾಸ್ತ್ರ 98, ಒಟ್ಟು 548 ಅಂಕಗಳು. ಈಗ ವಾಣಿಜ್ಯ ವಿಭಾಗದಲ್ಲಿ 570 ಅಂಕಗಳನ್ನು ಪಡೆದು ಸಾಧನೆಗೈದಿರುವ ಕುಮಾರಿ ಲಿಖಿತಾ ಮತ್ತು ಅವರ ಪೋಷಕರನ್ನು ಸನ್ಮಾನಿಸುವ ಕ್ಷಣ. ಈ ಪ್ರತಿಭಾವಂತ ವಿದ್ಯಾರ್ಥಿಗೆ ಸನ್ಮಾನ ಪತ್ರ, ಸ್ಮರಣಿಕೆ, ಫಲಪುಷ್ಪ, ಸಂತ ಸೆಬಾಸ್ಟಿಯನ್ ಕಾಲೇಜಿನಿಂದ ನೀಡುವ ಪ್ರತಿಭಾ ಪುರಸ್ಕಾರ ಧನ, ವಂದನೀಯ ಗುರುಗಳಾದ JB ಸಲ್ಡಾನ ಇವರ ವಿದ್ಯಾರ್ಥಿ ಕ್ಷೇಮ ನಿಧಿಯಿಂದ ನೀಡಲಾಗುವ ಪ್ರತಿಭಾ ಪುರಸ್ಕಾರ ಧನ, ಕಾಲೇಜು ಉಪನ್ಯಾಸಕರು ನೀಡಿರುವ ಪ್ರತಿಭಾ ಪುರಸ್ಕಾರ ಧನ ಇವೆಲ್ಲವನ್ನು ನೀಡಿ ಗಣ್ಯರು ಪ್ರತಿಭಾನ್ವಿತ ವಿದ್ಯಾರ್ಥಿಯನ್ನು ಗೌರವಿಸುತ್ತಿದ್ದಾರೆ. ಲಿಖಿತ ಪಡೆದಿರುವಂತಹ ಅಂಕಗಳು: ಕನ್ನಡ 96, ಇಂಗ್ಲಿಷ್ 84, ಇತಿಹಾಸ 98, ಅರ್ಥಶಾಸ್ತ್ರ 98, ವ್ಯವಹಾರ ಅಧ್ಯಯನ 94, ಲೆಕ್ಕಶಾಸ್ತ್ರ 100 ಅಂಕಗಳು, ಒಟ್ಟು 570 ಅಂಕಗಳು. ಕಾಲೇಜಿನ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುವ ಶುಭಕ್ಷಣ. ವಿಜ್ಞಾನ ವಿಭಾಗದಲ್ಲಿ 590 ಅಂಕಗಳೊಂದಿಗೆ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದು ನಮ್ಮ ಕಾಲೇಜಿನ ಕೀರ್ತಿಯನ್ನು ದಶ ದಿಕ್ಕುಗಳಿಗೆ ಪಸರಿಸಿದ ಕಿಶನ್ ಹಾಗೂ ಅವರ ಹೆತ್ತವರನ್ನು ಸನ್ಮಾನಿಸುವ ಸಂದರ್ಭ. ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ಸನ್ಮಾನ ಪತ್ರ, ಸ್ಮರಣಿಕೆ, ಫಲಪುಷ್ಪ, ಸಂತ ಸೆಬಾಸ್ಟಿಯನ್ ಕಾಲೇಜಿನಿಂದ ನೀಡುವ ಪ್ರತಿಭಾ ಪುರಸ್ಕಾರ ಧನ, ವಂದನೀಯ ಗುರುಗಳಾದ JB ಸಲ್ಡಾನ ಇವರ ವಿದ್ಯಾರ್ಥಿ ಕ್ಷೇಮ ನಿಧಿಯಿಂದ ನೀಡಲಾಗುವ ಪ್ರತಿಭಾ ಪುರಸ್ಕಾರ ಧನ, ಕಾಲೇಜು ಉಪನ್ಯಾಸಕರು ನೀಡಿರುವ ಪ್ರತಿಭಾ ಪುರಸ್ಕಾರ ಧನ ಇವೆಲ್ಲವನ್ನು ನೀಡಿ ಗಣ್ಯರು ಪ್ರತಿಭಾನ್ವಿತ ವಿದ್ಯಾರ್ಥಿಯನ್ನು ಗೌರವಿಸುತ್ತಿದ್ದಾರೆ.
ಅಪರೂಪದ ಪ್ರತಿಭೆ ಕಿಶನ್ ಹಾಗೂ ಆತನ ಹೆತ್ತವರಿಗೆ ಹೂವಿನ ಹಾರದೊಂದಿಗೆ ಕೃತಜ್ಞತಾಪೂರ್ವಕ ಸನ್ಮಾನ. ತಾವೆಲ್ಲರೂ ಕೈಚಪ್ಪಾಳೆಯೊಂದಿಗೆ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ದ್ವಿತೀಯ PUC ಪಬ್ಲಿಕ್ ಪರೀಕ್ಷೆಯಲ್ಲಿ ಕಿಶನ್ ಪಡೆದಿರುವ ವಿಷಯವಾರು ಅಂಕಗಳು: ಹಿಂದಿ 98, ಇಂಗ್ಲಿಷ್ 95, ಭೌತಶಾಸ್ತ್ರ 100 ಅಂಕಗಳು, ರಸಾಯನಶಾಸ್ತ್ರ 98 ಅಂಕಗಳು, ಗಣಿತ 100 ಅಂಕಗಳು, ಜೀವಶಾಸ್ತ್ರ 99 ಅಂಕಗಳು, ಒಟ್ಟು 590 ಅಂಕಗಳು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಇನ್ನಷ್ಟು ಸನ್ಮಾನಗಳನ್ನು ಸ್ವೀಕರಿಸುವಂತಹ ಅವಕಾಶವನ್ನು ಆ ಪರಮಾತ್ಮನು ನೀಡಲಿ ಎನ್ನುವಂತಹ ಆಶಯದೊಂದಿಗೆ ಇದೀಗ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯವರಿಂದ 2 ಹಿತನುಡಿಗಳು. ಈ ಶುಭ ಸಂಜೆಯ ಶುಭ ನಮನಗಳನ್ನು ಸಲ್ಲಿಸುತ್ತಾ ಈ ವೇದಿಕೆಯಲ್ಲಿ ಸನ್ಮಾನಿಸಲ್ಪಟ್ಟ ನಮ್ಮ ಶಾಲೆಯ ಅತ್ಯಂತ ಹೆಚ್ಚು ಸಾಧನೆ ಮಾಡಿ ನಮಗೆಲ್ಲರಿಗೆ ಮತ್ತು ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಹೆತ್ತವರಿಗೆ ಅವರು ಕೊಟ್ಟ ಎಲ್ಲ ರೀತಿಯ ಸಹಕಾರಕ್ಕೆ ಹಾಗೂ ಪ್ರೀತಿ ಪ್ರೋತ್ಸಾಹಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ಶಿಕ್ಷಕರಿಗೆ, ಮುಖ್ಯವಾಗಿ ಶಾಲಾ ಕರೆಸ್ಪಾಂಡೆಂಟ್ ಇಲ್ಲಿದ್ದಾರೆ, ಮುಖ್ಯ ಪ್ರಿನ್ಸಿಪಾಲ್ ಅವರು ಇಲ್ಲಿದ್ದಾರೆ, ಹಾಗೂ ಎಲ್ಲ ಶಿಕ್ಷಕರು ಉಪನ್ಯಾಸಕರಿಲ್ಲಿದ್ದೀರಿ. ನಿಮ್ಮ ಪರಿಶ್ರಮದಿಂದ ಕೂಡ ಇದು ಸಾಧ್ಯ ಆಗಿದೆ. ಅದಕ್ಕೆ ನಿಮಗೂ ಶುಭಾಶಯಗಳು. ಇವತ್ತು ಇಲ್ಲಿ ನಮ್ಮ ಕೆಲವು ಮಕ್ಕಳು ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ, ಸಾಧನೆ ಮಾಡಿದ್ದಾರೆ. ಸಾಧನೆ ಮಾಡಿದ ಪ್ರತಿಫಲ ಇವತ್ತು ಅವರಿಗೆ ಸಿಕ್ಕಿದೆ. ಸಂತೋಷದಿಂದ ನಮ್ಮೆಲ್ಲರ ಶುಭಾಶಯಗಳನ್ನು ಪಡ್ಕೊಂಡು ಜೀವನಕ್ಕೆ ಮುಂದೆ ಹೋಗಲಿಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಉಳಿದ ಈ ವರ್ಷದಲ್ಲಿ ಕಲಿಯುವ ದ್ವಿತೀಯ PUCಯಲ್ಲಿ ಕಲಿಯುವ ವಿದ್ಯಾರ್ಥಿನಿಯರು ಅವರನ್ನು ನೋಡಿದ್ದೀರಿ. ನಿಮಗೂ ಮುಂದಿನ ವರ್ಷ ಈ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕೆಂಬ ಆಸೆ ಹುಟ್ಟಿರ್ಬೋದು. ಹೌದು, ತಲೆ ಅಲ್ಲಾಡಿಸ್ತಾ ಇದ್ದಾರೆ. ಆಸೆ ಹುಟ್ಟುವುದು ಸಹಜ. ಆ ಆಸೆ ಈಡೇರಬೇಕಾದ್ರೆ ನಿಮ್ಮ ಸತತ ಪ್ರಯತ್ನ, ಭಗವಂತನ ಆಶೀರ್ವಾದ, ಹೆತ್ತವರ ಆಶೀರ್ವಾದ ಮತ್ತು ಪ್ರೋತ್ಸಾಹ ಮತ್ತು ನಿಮ್ಮ ನಿರಂತರ ಏಕಾಗ್ರತೆ ಮತ್ತು ಪ್ರಯತ್ನ ಅಗತ್ಯ. ಅದಕ್ಕಾಗಿ ಇವತ್ತಿನಿಂದಲೇ ಹೆಚ್ಚಿನ ಶ್ರಮವನ್ನು ಹಾಕಿ ಕಲಿಯಿರಿ ಮತ್ತು ಸಾಧನೆಯನ್ನು ಮಾಡಿ. ಒಂದು ವೇಳೆ ರ್ಯಾಂಕ್ ಪಡೆಯಲಿಕ್ಕೆ ಆಗಲಿಲ್ಲ ಅಥವಾ ಅತ್ಯಧಿಕ ಅಂಕಗಳನ್ನು ಪಡೆಯಲಿಕ್ಕೆ ಆಗಲಿಲ್ಲ, ಎಲ್ಲರಿಗೂ ಆಗುವುದಿಲ್ಲ, ಎಲ್ಲರೂ ಫಸ್ಟ್ ಬರುವುದಿಲ್ಲ, ಅದರ ನಂತರದವರು ಕೂಡ ಇರ್ತಾರೆ, ತೊಂದರೆ ಇಲ್ಲ. ಬದುಕಲ್ಲಿ ರ್ಯಾಂಕ್ ಪಡಿಬೇಕ ಆಸೆ, ಪ್ರಥಮ ಬರಬೇಕೆಂಬ ಆಸೆ ಸಹಜ ಇದ್ರೂ ಎಲ್ಲರಿಗೂ ಅದು ಸಾಧ್ಯ ಆಗೋದಿಲ್ಲ. ಸತತ ಪ್ರಯತ್ನ, ನಾನು ಹೇಳಿದಾಗೆ ಅದರಿಂದ ಮಾತ್ರ ಮುಂದೆ ಹೋಗಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಎಲ್ಲರೂ ಪ್ರಯತ್ನ ಪಡಿ, ಬದುಕಲ್ಲಿ ಏನನ್ನಾದರೂ ಸಾಧಿಸಿ. ಜಗತ್ತು ವಿಶಾಲವಾಗಿದೆ, ಅವಕಾಶಗಳು ವಿಫುಲವಾಗಿವೆ ಮತ್ತು ನಿಮ್ಮಲ್ಲಿ ಪ್ರತಿಭೆಗಳು ಸಾಕಷ್ಟಿವೆ. ಇವೆಲ್ಲವನ್ನು ನೀವು ಮನಗಂಡು ಸತತ ಪ್ರಯತ್ನದಿಂದ ಮತ್ತು ಏಕಾಗ್ರತೆಯಿಂದ, ಪ್ರಾಮಾಣಿಕತೆಯಿಂದ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಿ. ಅತ್ಯಧಿಕ ಅಂಕಗಳನ್ನೇ ಅಂತ ನಾನು ಹೇಳುವುದಿಲ್ಲ, ಬೇರೆ ಬೇರೆ ವಿಚಾರಗಳಿವೆ. ಬೇರೆ ಬೇರೆ ರೀತಿಯ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ನಿಮ್ಮ ಪ್ರತಿಭೆಗೆ ಅನುಗುಣವಾಗಿ, ನಿಮ್ಮ ಆಸಕ್ತಿಗಳಿಗೆ ಅನುಗುಣವಾಗಿ ಏನಾದರೂ ಸಾಧನೆ ಮಾಡಿ ಬದುಕಲ್ಲಿ ಒಂದು ಸಾಧನೆಯ ಶಿಖರವನ್ನು ಏರಲಿಕ್ಕೆ ನಿಮಗೆಲ್ಲರಿಗೆ ಸಾಧ್ಯ ಆಗಲಿ ಅಂತ ಹಾರೈಸುತ್ತಾ, ಭಗವಂತನು ನಿಮಗೆ ನಿಮ್ಮ ಬದುಕಿನ ಹಾದಿಯುದ್ದಕ್ಕೂ ಅತ್ಯಂತ ಜಾಗ್ರತೆಯಿಂದ ಮತ್ತು ಮುತುವರ್ಜಿಯಿಂದ ಮುಂದುವರೆದುಕೊಂಡು ಹೋಗಲಿಕ್ಕೆ ಮತ್ತು ನಿಮ್ಮ ಹೆತ್ತವರ ಸಹಕಾರ, ಪ್ರೀತಿ, ಪ್ರೋತ್ಸಾಹ, ಆರೈಕೆಯೊಂದಿಗೆ ನೀವು ಸುಂದರ ಕಮಲಗಳಾಗಿ ಅರಳಿ ಈ ಲೋಕದಲ್ಲಿ ನಿಮ್ಮ ಸೌರಭವನ್ನು ಪ್ರಸರಿಸಲಿಕ್ಕೆ ಸಾಧ್ಯ ಆಗಲಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಮಗೆಲ್ಲರಿಗೂ ಶುಭ ನಮನಗಳು. ಇದೀಗ ಈ ಸನ್ಮಾನಗಳನ್ನು ಸ್ವೀಕರಿಸಿದಂತಹ 29 ಮಂದಿ ವಿದ್ಯಾರ್ಥಿಗಳಲ್ಲಿ ಓರ್ವರಾಗಿರುವವರು ವಿಜ್ಞಾನ ವಿಭಾಗದ ತನ್ವಿಯವರು. ಇದೀಗ ಅವರ ಅನುಭವದ ನುಡಿಗಳು ತಮ್ಮ ಮುಂದೆ. Good evening to all the dignitaries, lecturers, parents and my dear friends. I am Tanvi from PCMC. Memory is the diary we all carry about with us.
I still remember the first day of my college. I was quite nervous. There were many new faces with some familiar ones, but it did not take much time for them to become one in the familiar list. College life is one of the most remarkable time. Unlike school life, college life has a different experience. I personally enjoyed my time here. I got to experience many different things. I learned that opportunity doesn't knock the door. Build the door yourself. It means opportunity is not given. It's created. Hard part of college life was leaving college. The last days of college were the hardest, knowing that soon you will be departing your friends, the campus, the lecturers. I had enjoyed my college life to the fullest and had some of the best college days of my life. I would like to thank all the lecturers and office staff for their support and cooperation and for being friendly. I would like to thank our principal, Mrs. Pramila D'Souza, for giving me an opportunity for speaking today. I only suggest one thing, that you should enjoy your life to the fullest. This is your story. You should decide how it should be. Thank you. ಧನ್ಯವಾದಗಳು ತನ್ವಿಯವರಿಗೆ. ಇದೀಗ ಹೆತ್ತಕರು ಪೋಷಕರ ಪರವಾಗಿ ಶ್ರೀಯುತ ಸಲಾಂ ವರ್ಕಾಡಿಯವರಿಂದ 2 ಮಾತುಗಳು. ಸನ್ಮಾನ್ಯ ಸಭಾಧ್ಯಕ್ಷರೇ, ಉದ್ಘಾಟಕರೇ, ಇವತ್ತು ಈ ಕಾಲೇಜಿನ ಸುದಿನ ಅಂತ ಹೇಳ್ಬೋದು. ಯಾಕಂದರೆ 2 ವರ್ಷ ಈ ಕಾಲೇಜಿನಲ್ಲಿ ಕಲಿತು ಪ್ರತಿಭೆಯನ್ನು ಸೃಷ್ಟಿಸಿದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡುವಂತಹ ದಿನ. ವಿದ್ಯಾರ್ಥಿಗಳು 1 ವರ್ಷದಿಂದ 16 ವರ್ಷದವರೆಗೆ ಕಲಿತು 10ನೇ ಕ್ಲಾಸ್ ತೇರ್ಗಡೆ ಹೊಂದಿದ ಬಳಿಕ ಈ ಕಾಲೇಜಿಗೆ ಬರ್ತಾರೆ. ಅವರಿಗೆ ನಾನು ಮುಂದಕ್ಕೆ ಏನಾಗಬೇಕೆಂಬ ಚಿಂತನೆ ಇರುವುದಿಲ್ಲ. 2 ವರ್ಷ ಕಲಿಯುತ್ತಾರೆ, ಸಾಧನೆ ಮಾಡ್ತಾರೆ, ಅವರ ಪ್ರತಿಭೆಯನ್ನು ತೋರಿಸ್ತಾರೆ. ಇಲ್ಲಿಗೆ ಬರುವಾಗ ಅವರಿಗೆ ನಾನು ಏನು ಆಗ್ತೇನೆ, ಯಾವುದನ್ನು ಆಗಲು ಬಯಸ್ತೇನೆ ಎಂಬ ಚಿಂತೆ ಅವರ ಮನಸ್ಸಿನಲ್ಲಿ ಇರುವುದಿಲ್ಲ. ನನಗೆ ವಿದ್ಯಾರ್ಥಿಗಳು ಇನ್ನು ಮುಂದೆ ಬರುವಂತಹ ವಿದ್ಯಾರ್ಥಿಗಳಲ್ಲಿ ಹೇಳಲಿಕ್ಕಿರುವುದಂತ ಹೇಳಿದರೆ, ನಾವು ಬರುವಾಗಲೇ ಒಂದು ಗುರಿಯನ್ನು ಹೊಂದಿಕೊಂಡು ಬರಬೇಕು. ಹಲವು ವಿದ್ಯಾರ್ಥಿಗಳು ಪ್ರತಿಭೆಯನ್ನು ಸೃಷ್ಟಿಸಿದ್ದಾರೆ. ಅವರಿಗೆ ಮುಂದೆ ಏನಾಗಬೇಕು ಎಂಬ ಗುರಿಯನ್ನು ಇಟ್ಟುಕೊಂಡು ಮುಂದೆ ಸಾಗಿದರೆ ಅವರ ಜೀವನ ಸಾರ್ಥಕ ಆಗ್ತದೆ. ಈ ಭೂಮಿಯಲ್ಲಿ ಇರುವಂತಹ ಪ್ರತಿಯೊಂದು ಮನುಷ್ಯನಿಗೂ ಕೂಡ ಪ್ರತಿಭೆ ಇದೆ. ಆದರೆ ಎಲ್ಲರೂ ಕೂಡ 600ರಲ್ಲಿ 600 ಅಂಕ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೆಲವು ವಿದ್ಯಾರ್ಥಿಗಳು ಹಿಂದಕ್ಕಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಅವರು ಕೂಡ ಉನ್ನತ ದರ್ಜೆಯಲ್ಲಿ ಪಾಸಾಗ್ತಾರೆ ಎಂಬುದಕ್ಕೆ ಒಂದು ಸಾಕ್ಷಿಯನ್ನು ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ APJ ಅಬ್ದುಲ್ ಕಲಾಂ ರವರು ದ ವಿಂಗ್ಸ್ ಆಫ್ ದ ಫೈರ್ ಎಂಬ ಪುಸ್ತಕದಲ್ಲಿ ಬರೆದಂತಹ ಸ್ಟೋರಿ. ಯಾಕಂದರೆ ಅವರು 8ನೇ ಕ್ಲಾಸಲ್ಲಿರುವಾಗ ಮ್ಯಾಥ್ಸ್ ಪರೀಕ್ಷೆಯಲ್ಲಿ ಸೋತರು. ಅವರನ್ನು ಒಂದು ಅಧ್ಯಾಪಕರು ತುಂಬ ಶೇಮ್ ಮಾಡಿದರು, ಬಡಿದರು. ಆದರೆ ಅವರು ಅಂದಿನಿಂದ ತೀರ್ಮಾನಿಸಿದರು, ಇನ್ನು ಮುಂದೆ ಯಾವುದೇ ವಿಷಯದಲ್ಲಿ ನಾನು ಫೇಲ್ ಆಗುವುದಿಲ್ಲ. ಮುಂದಿನ ಪರೀಕ್ಷೆಯಲ್ಲಿ ಅದೇ ಸಬ್ಜೆಕ್ಟಲ್ಲಿ ಅವರು ಉನ್ನತ ವಿಜಯವನ್ನು ದಾಖಲಿಸಿ ಆ ಅಧ್ಯಾಪಕರ ಹತ್ರ ತೆರಳಿದಾಗ ಅಧ್ಯಾಪಕರು ಹೇಳಿದಂತಹ ಒಂದು ನುಡಿಮುತ್ತಿದೆ, ನೋಡು, ನೀನು ಜಗತ್ತಿನಲ್ಲಿ ಒಂದು ಶ್ರೇಷ್ಠ ವ್ಯಕ್ತಿಯಾಗಿ ಮಾರ್ಪಾಟುಗೊಳ್ತಿದ್ದೀಯಾ, ನೀನು ಜಗತ್ತಿನಲ್ಲಿ ಒಂದು ಸಾಧನೆಯನ್ನು ತೋರಿಸ್ತಾ ಇದ್ದೀಯಾ. ಆ ಒಂದು ಸಾಧನೆಯನ್ನು ತೋರಿಸಿದಂತಹ ಮಿಸೈಲ್ ಮನುಷ್ಯರಾಗಿದ್ದಾರೆ APJ ಅಬ್ದುಲ್ ಕಲಾಂ. ಈ ಕಾಲೇಜಿನ ಬಗ್ಗೆ ಹೇಳ್ಬೇಕಂತಾದರೆ ಕಾಲೇಜಲ್ಲಿ ಸ್ಟ್ರಿಕ್ಟ್ ಇದೆ. ನಾವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನದಲ್ಲಿ ಎಂಜಾಯ್ ಮಾಡಬೇಕೆಂಬ ಆಸೆ ಇರ್ತದೆ ವಿದ್ಯಾರ್ಥಿಗಳಿಗೆ. ಆದರೆ ಸತ್ಯ ಹೇಳುವುದಿದ್ರೆ ಒಬ್ಬ ವಿದ್ಯಾರ್ಥಿಯ ಬದುಕನ್ನೇ ಬದಲಿಸುವಂತಹ ಕಾಲಘಟ್ಟ ಅಂತ ಹೇಳಿದರೆ ಅದು +1 ಮತ್ತು ಕೇರಳದ +1 ಅಥವಾ ಇಲ್ಲಿಯ ಫಸ್ಟ್ PUC ಮತ್ತು ಸೆಕೆಂಡ್ PUC. ಈ 2 ವರ್ಷದಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಸಾಧನೆಯನ್ನು ತೋರಿಸಿದ್ರೆ ಅವನಿಗೆ ಮುಂದಕ್ಕೆ ಅವನ ಗುರಿಯನ್ನು ಸಾಧಿಸಲು ಸಾಧ್ಯವಾಗ್ತದೆ. ಮೊನ್ನೆ ನಮ್ಮ ಪ್ರಾಂಶುಪಾಲರು
ಗ್ರೂಪಲ್ಲಿ ಹಾಕಿದ್ರು, ನಿಮ್ಮ ವಿದ್ಯಾರ್ಥಿಗಳು ಮನೆಗೆ ಬರುವಾಗ ಅವರ ಬ್ಯಾಗನ್ನು ಪರಿಶೀಲಿಸಬೇಕು, ಅವರ ಬ್ಯಾಗಲ್ಲಿ ಏನಿದೆ ಅಂತ ಪರಿಶೀಲಿಸಬೇಕು. ಅದು ನಮ್ಮ ತಂದೆ ತಾಯಂದಿರಿಗೆ ಗೊತ್ತಾಗಿರೋದಿಲ್ಲ. ಯಾಕಂದ್ರೆ ಅವರು ಯಾವುದನ್ನು ಏನು ಮಾಡ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ ಅಂತ ಗೊತ್ತಾಗಿರುವುದಿಲ್ಲ. ಅದನ್ನು ಪರಿಶೀಲಿಸುವಂತಹ ಹಕ್ಕು ನಮಗಿದೆ. ನಾವು ರಕ್ಷಕರು. ಇಲ್ಲ ಅಂತಾದ್ರೆ ನಮ್ಮ ವಿದ್ಯಾರ್ಥಿಗಳು ಅವರ ದಾರಿಯೇ ಬದಲಾಗ್ತಾ ಇದೆ ಎಂಬುದನ್ನು ನಾವು ಚಿಂತಿಸಬೇಕು. ರಕ್ಷಕರು ಶಿಕ್ಷಕರಿಗೆ ಸಪೋರ್ಟ್ ಮಾಡ್ತಾ ಮುಂದಕ್ಕೆ ಸಾಗಿದ್ರೆ ಮಾತ್ರ ನಮ್ಮ ವಿದ್ಯಾರ್ಥಿಗಳ ಜೀವನ ಯಶಸ್ಸುಗೊಳ್ಳಲು ಸಾಧ್ಯವಿದೆ ಎಂಬುದನ್ನು ನಾನು ನೆನಪಿಸಿಕೊಳ್ತಾ, ಈ ಕಾಲೇಜಿನಲ್ಲಿ ಇಂತಹ ಒಂದು ವಿದ್ಯಾರ್ಥಿಗಳನ್ನು ಸೃಷ್ಟಿಸಲು ಸಾಧ್ಯವಾಗುವುದಕ್ಕೆ ತುಂಬ ಸಂತೋಷ ಇದೆ. ಯಾಕಂದ್ರೆ ನಾನು ಎಲ್ಲ ವಿದ್ಯಾರ್ಥಿಗಳನ್ನು ಹೇಳೋದು ಇಲ್ಲಿಗೆ ಸೇರಿಸ್ಲಿಕ್ಕೆ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಒಮ್ಮೆ 2016ರಿಂದ ನಾನು ಕಲಿಸಿದ ವಿದ್ಯಾರ್ಥಿಗಳು, ಅದೇ ರೀತಿ ನನ್ನ ಊರಿನ ವಿದ್ಯಾರ್ಥಿಗಳು ಇಲ್ಲಿ ಬಂದು ಕಲಿತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ 2016ರಲ್ಲಿ LSSಗೆ ಕಲೀಲಿಕ್ಕೆ ಹೋದ, LSS ಕಾಲೇಜ್ ಮಂಗಳೂರು. 1.5 ಲಕ್ಷ ರೂಪಾಯಿ ಕೊಡಬೇಕು. ಅಲ್ಲಿ ಅವರು ಹೇಳಿದ್ರು, ನನಗೆ ಸೀಟ್ ಇಲ್ಲ, ನನಗೆ ಮಾರ್ಕ್ ಕಡಿಮೆ ಇದೆ. ಕೂಡಲೇ ಅವತ್ತು ನಮ್ಮ ಫಾದರ್ ಅವರು ಪ್ರಿನ್ಸಿಪಾಲ್ ಆಗಿದ್ರು, ಅವರು ಇವತ್ತು ಇಲ್ಲ. ನಾನು ಇಲ್ಲಿ ಮಾತನಾಡಿ ಅವರಿಗೆ ಸೀಟು ಕೊಟ್ಟು PCMBಯಲ್ಲಿ ಒಳ್ಳೆ ಮಾರ್ಕ್ ಪಡೆದು NFI ಕಾಲೇಜಲ್ಲಿ ಫಾರ್ಮಸಿ ನಿನ್ನೆ ಮುಗಿಸಿದ, ಒಳ್ಳೆ ಮಾರ್ಕಲ್ಲಿ ತೇರ್ಗಡೆ ಆದ, ಸರ್ಚಿಂಗ್ ಮಾಡ್ತಾ ಇದ್ದಾನೆ, ವರ್ಷದಲ್ಲಿ 2 ಲಕ್ಷ ರೂಪಾಯಿ ಸಂಪಾದಿಸ್ತಾ ಇದ್ದಾನೆ. ಅಂತಹ ವಿದ್ಯಾರ್ಥಿಗಳನ್ನು ಸೃಷ್ಟಿಸುವಂತಹ ಒಂದು ಕಾಲೇಜ್ ಇದು. ಈ ಕಾಲೇಜಲ್ಲಿ ಕಲಿತರು ಯಾರು ಕೂಡ ಹಿಂದಕ್ಕೆ ಹೋಗಲ್ಲ. ಕಾರಣ ಕಾಲೇಜಿಗೆ ಕೇವಲ ಶಿಕ್ಷಕರು ಮಾತ್ರ ಕಲಿಸುವುದಲ್ಲ, ರಕ್ಷಕರಾದ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡಬೇಕು. ಕೇವಲ ಶಿಕ್ಷಕರು ಅಂತ ಹೇಳಿದ್ರೆ ಅವರ ಸಮ್ಮುಖದಲ್ಲಿ ನಮ್ಮ ವಿದ್ಯಾರ್ಥಿಗಳು 6 ಗಂಟೆ ಮಾತ್ರ ಇರ್ತಾರೆ. ಬಾಕಿ ಉಳಿದಿರುವ 18 ಗಂಟೆ ಕೂಡ ನಮ್ಮ ಜೊತೆಯಲ್ಲಿ ಇರ್ತಾರೆ. ಅವರಿಗೆ ನಾವು ಬೆಂಬಲಿಸಬೇಕು. ಶಿಕ್ಷಕರು ಯಾವುದಾದ್ರೂ ರೀತಿಯ ಕಂಪ್ಲೇಂಟ್ ಹೇಳಿದ್ರೆ ನಾವು ಮಕ್ಕಳಿಗೆ ಸಪೋರ್ಟ್ ಮಾಡೋದಲ್ಲ. ನಾವು ಶಿಕ್ಷಕ ಅಂತ ಹೇಳಿದ್ರೆ ಅದರ ಅರ್ಥವೇ ಆ 3 ಅಕ್ಷರದಲ್ಲಿದೆ: ಶಿಕ್ಷಿಸು, ಕ್ಷಮಿಸು, ಕಲಿಸು ಎಂಬ ಅರ್ಥವನ್ನು ಕೊಡುವಂತಹ ಶಿಕ್ಷಕರು ಕೆಲವೊಮ್ಮೆ ನಮ್ಮನ್ನು ಶಿಕ್ಷಿಸಬಹುದು. ಅದೇ ಶಿಕ್ಷಕ ಮರುದಿವಸ ಅವರನ್ನು ಕ್ಷಮಿಸಿ ಕಲಿಸಬಹುದು. ಈ ರೀತಿಯ ಅರ್ಥವನ್ನು ಬರುವಂತಹ ಶಿಕ್ಷಕರು ನಮಗೆ ಕಲಿಸುವಾಗ ನಾವು ಅವರ ಜೊತೆಗೂಡಿ ಇನ್ನು ಮುಂದೆಯೂ ಕೂಡ ಈ ಸಂಸ್ಥೆ ಬೆಳಗಲಿ ಅಂತ ಆಶಿಸ್ತಾ, ನನಗೆ 2 ಮಾತುಗಳನ್ನು ನೀಡಲು ಅವಕಾಶ ಮಾಡಿಕೊಟ್ಟ ಶಾಲೆಯ ಕಾಲೇಜಿನ ಸಂಸ್ಥೆಯ ಮೇಧಾವಿಗಳಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಭಾರತ್, ಜೈ ಹಿಂದ್. ಇದೀಗ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ನಮ್ಮ ಸೆಂಟ್ ಸೆಬಾಸ್ಟಿಯನ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರು ಆಗಿರುವಂತಹ ಅತಿ ವಂದನೀಯ ಸಿಪ್ರಿಯಂ ಪಿಂಟೋರ್ ಅವರಿಂದ ಅಧ್ಯಕ್ಷೀಯ ನುಡಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಶಾಲೆಯ ಪ್ರಾಂಶುಪಾಲರೇ, ಶಿಕ್ಷಕಿಯರೇ, ಹೆತ್ತವರೇ, ವಿದ್ಯಾರ್ಥಿಗಳೇ, ಇವತ್ತು ನಮಗೆಲ್ಲರಿಗೂ ಒಂದು ಸಂತಸ ದಿವಸ. ಸಂತಸ ಪ್ರಪ್ರಥಮವಾಗಿ ಕರ್ನಾಟಕ ಸರ್ಕಾರ, ನಮ್ಮದು ಕರ್ನಾಟಕ ರಾಜ್ಯ ಎಷ್ಟು ದೊಡ್ಡ ರಾಜ್ಯ ನೋಡಿ. ಈ ರಾಜ್ಯದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಕಲಿತಾ ಇದ್ದಾವೆ, ಅನೇಕ ಕಾಲೇಜುಗಳಿವೆ. ಸೆಕೆಂಡ್ PUCಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರೋ ನನಗೆ ಗೊತ್ತಿಲ್ಲ. ಅಷ್ಟು ವಿದ್ಯಾರ್ಥಿಗಳಲ್ಲಿ ನಮ್ಮ ಈ ಒಂದು ಹಳ್ಳಿಯ ಶಾಲೆಗೆ 7ನೇ ರ್ಯಾಂಕ್ ವಿದ್ಯಾರ್ಥಿಗೆ ಸಿಕ್ಕಿತಂದರೆ ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಮಾತ್ರ, ನಿಮಗೆಲ್ಲರಿಗೂ ಆಗಬೇಕು. ಆದ್ದರಿಂದ ನಮ್ಮ ಯತೀಶ್ನಿಗೆ ಪುನಃ ಎಲ್ಲರೂ ಕೈ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ನಮ್ಮ ಇಡೀ ವಠಾರದಲ್ಲಿ 2,500 ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಕಲಿತ ಇನ್ನೂ 2 ವಿದ್ಯಾರ್ಥಿಗಳಿಗೆ, ಹುಡುಗಿಗೆ ಇಲ್ಲಿ ಸನ್ಮಾನ ಮಾಡಲಾಯಿತು. ಒಬ್ಬನು ನಮ್ಮದೇ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತ ಹುಡುಗ ಮೊಹಮ್ಮದ್, ಅಲ್ಲಿ ಇಂಗ್ಲಿಷ್ ಮಾಧ್ಯಮದಿಂದ ಇಲ್ಲಿ PUCಗೆ ಬಂದು ಒಳ್ಳೆ ಮಾರ್ಕ್ಗಳನ್ನು ತೆಗೆದಿದ್ದಾನೆ. ಇನ್ನೊಬ್ಬಳು ನಮ್ಮ ಕನ್ನಡ ಮಾಧ್ಯಮ, ಇಲ್ಲಿ ಕೆಳಗಡೆ ಕನ್ನಡ ಮಾಧ್ಯಮದಲ್ಲಿ ಕಲಿತು ಅವಳು ಶ್ರೇಷ್ಠ ಅಂಕಗಳನ್ನು ಪಡೆದು ಅವಳಿಗೂ ಇಲ್ಲಿ ಸನ್ಮಾನ ಮಾಡಲಾಯಿತು. ಅವರಿಬ್ಬರಿಗೂ ದೊಡ್ಡ ಚಪ್ಪಾಳೆ ಕೊಡೋಣ. ಇವಾಗ
ನಾನು ಬಂದು 3 ವರ್ಷ ಆಯಿತು. ಪ್ರಥಮ ವರ್ಷದಲ್ಲಿ ಕೋವಿಡ್ ಅಂತ ಆಯಿತು. ಕಳೆದ 2 ವರ್ಷಗಳಲ್ಲಿ ನಾನು ಈ ಶಾಲೆಗೆ ಕೊಟ್ಟ ಭೇಟಿಗಳು ಅನೇಕ. ನನಗೆ ಅನೇಕರು ಕೇಳಿದ್ದುಂಟು, ಫಾದರ್ ನೀವು ಇಡೀ ದಿವಸ ಶಾಲೆಗೆ ತಿರುಗುತ್ತಾ ಇದ್ದೀರಿ, ನಿಮಗೆ ಅಲ್ಲಿ ಕೆಲಸ ಇಲ್ವಾ? ಇಷ್ಟು ದೊಡ್ಡ ಚರ್ಚ್, ಮುಂಚೆ ಗುರುಗಳು 4 ಜನ ಗುರುಗಳಿದ್ದರು ಕಾಲೇಜಲ್ಲಿ, PUCಗೆ ಪ್ರಾಂಶುಪಾಲ ಗುರುಗಳಿದ್ದರು. ಚರ್ಚಲ್ಲಿ ಒಬ್ಬರು ಧರ್ಮಗುರುಗಳು, 2 ಸಹಾಯಕರು ಮತ್ತು ಇನ್ನೂ ಒಬ್ಬರು ಬ್ರದರ್ಸ್ ಇದ್ದರು. ನೀವೀಗ ಒಬ್ಬರೇ ಇದ್ದೀರಿ. ನನಗಿರುವ ಸಹಾಯಕರು ಅವರು ವಿದ್ಯಾರ್ಥಿ, ಅವರು MSW ಕರೀತಾ ಇದ್ದಾರೆ. ಅವರಿಗೆ ಪರೀಕ್ಷೆ ಆಗ್ತಾ ಉಂಟು. ಅವರು ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾರೆ, ಮತ್ತು ಅವರ ವಿದ್ಯಾರ್ಜನೆ ಇದೆ, ಅವರು ಬ್ಯುಸಿ ಇರ್ತಾರೆ. ಇಷ್ಟು ವಿದ್ಯಾಸಂಸ್ಥೆಗಳಿಗೆ ಮತ್ತು ಈ ಚರ್ಚಿಗೆ ಈಗ ಹೆಚ್ಚಾಗಿ ನಡೆಯುವುದು, ನನಗೊಂದು ಆಸೆ, ನಮ್ಮ ಮಕ್ಕಳ ಬಗ್ಗೆ ಜಾಸ್ತಿ ಕಾಳಜಿ. ಅದಕ್ಕಾಗಿ ನರ್ಸರಿಯಿಂದ PUC ತನಕ ವಾರದಲ್ಲಿ 1 ದಿವಸ, ಕಡಿಮೆ ಅಂದರೆ ಕೆಲವೊಮ್ಮೆ 2 ದಿವಸ ನಾನು ಇಡೀ ಈ ವಠಾರಕ್ಕೆ ಹೋಗ್ತಾ ಇರ್ತೇನೆ. ನರ್ಸರಿಯಿಂದ ಅಲ್ಲಿ ಪ್ರಾರಂಭ ಮಾಡಿದ, ಅದು ಕೆಳಗಡೆ ಇದೆ, ಅಲ್ಲಿಂದ ಮೇಲೆ ಹೋಗುವಾಗ 4ನೇ ಅಂತಸ್ತಿಗೆ ಒಂದೇ ಬಿಲ್ಡಿಂಗಲ್ಲಿ ಹೋಗಬೇಕು. ಅದರಿಂದ ಕೆಳಗಿಳಿದು ಪುನಃ ಕನ್ನಡ ಮಾಧ್ಯಮಕ್ಕೆ ಹೋಗಬೇಕಾದ್ರೆ ಪುನಃ 3ನೇ ಮಾಳಿಗೆ ನಡಿಬೇಕು, ಪುನಃ ಕೆಳಗೆ ಬರಬೇಕು. ಇಲ್ಲಿ ಹೈಸ್ಕೂಲ್ಗೆ ಹೋಗಿ ಅಲ್ಲಿ ಬರುವಾಗ ಸೀದಾ ಇಲ್ಲಿ ಬರುವಂದರೆ ಅಲ್ಲಿ ಒಂದು ಅಡ್ಡ, ಇಲ್ಲಿ ಒಂದು ಅಡ್ಡ, ಎಲ್ಲ ಗೇಟುಗಳು ಅಡೆತಡೆಯಾಗಿ ಇದೆ. ಯಾಕೆಂದರೆ ಒಂದು ಶಾಲೆ ಇನ್ನೊಂದು ಶಾಲೆಗೆ ಶಿಸ್ತಿಗೆ ಭಂಗ ಆಗ್ತದೆ ಅಂತ. ಪುನಃ ಕೆಳಗೆ ಹೋಗು, ಮೇಲೆ ಬಾ, ಸುಲಭದ ಕೆಲಸ ಅಲ್ಲ. ಆದರೂ ವಿದ್ಯಾರ್ಥಿಗಳ ಭವಿಷ್ಯದೆಡೆಗೆ ನನಗೆ ಪ್ರಾರಂಭದಿಂದಲೂ ತುಂಬ ಪ್ರೀತಿ. ಆದ್ದರಿಂದ ನಾನು ಹೇಳಿದ, ನನಗೆ ತುಂಬ ಸಂತೋಷ ಇವತ್ತು. ಕೆಲವೊಂದು ವಿಚಾರ ಈ 2-3 ವರ್ಷ, 1 ವರ್ಷ ಬಿಡೋಣ, 2 ವರ್ಷ ಈಗ PUC ಆದ ಮಕ್ಕಳು ನನಗೆ ಅನೇಕ ಸಲ ನೋಡಿದ್ದಾರೆ. ಕಾರ್ಯಕ್ರಮಕ್ಕೆ ಬರೋದು ಮಾತ್ರ ಅಲ್ಲ, ನಾನು ಹೇಳ್ತಾ ಇದ್ದೇನಲ್ಲ, ಇವಾಗ ಮಳೆಗಾಲದಲ್ಲಿ ಅಲ್ಲಿ ಸ್ವಲ್ಪ ಕೆಲಸ ಕಡಿಮೆ, 2 ಸಲ ಇಡೀ ಬಿಲ್ಡಿಂಗಲ್ಲಿ ನಾನು ಒಂದು ರೌಂಡ್ ಹೊಡಿತಾ ಇರ್ತೇನೆ. ಕೆಲವೊಮ್ಮೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ಯಾವಾಗಂತ ಇಲ್ಲ, ನನಗೆ ಪುರುಷ ಸಿಗಾಗಿ. ನಮ್ಮದು ಒಂದೇ ಆಸೆ, ಕರೆಸ್ಪಾಂಡೆಂಟ್, ಸಂಚಾಲಕರು ಮಕ್ಕಳು ನೋಡ್ತಾರೆ, ಶಿಕ್ಷಕರು ನೋಡ್ತಾರೆ, ಒಂಥರ ಅವರಿಗೂ ಶುಡ್ ಬಿ ಸೀರಿಯಸ್. ಅದಕ್ಕೆ ಕಾಳಜಿ ಉಂಟು, ಆಮೇಲೆ ನಮಗೆ ಕಾಳಜಿ ಜಾಸ್ತಿ ಇರಬೇಕು. ಅವ್ರು ನೋಡ್ತಾರೆ. ನಾನು ಇದರ ಮುಂಚೆ ಹೇಳ್ತೇನೆ, ಮೊನ್ನೆಯೂ ನಮ್ಮ ಇಂಗ್ಲಿಷ್ ಮಾಧ್ಯಮದ PTA ಕಾರ್ಯಕ್ರಮಕ್ಕೆ ಶಿಕ್ಷಕರ ಸಮಾವೇಶದಲ್ಲಿ ಇವರೇ ಬಂದಿದ್ದರು. ಅವರ ಭಾಷಣ ಆದ ಕೂಡಲೇ ಹೋಗಲಿ ಶುರು ಮಾಡಿದ್ರು. ಇವತ್ತು ಹೇಳಿದಾಗೆ ಆ ದಿವಸ ಹೇಳ್ತೇನೆ ನಾನು, ವರ್ಷಕ್ಕೆ 1 PTA ಮೀಟಿಂಗ್. ಇವಾಗ ನೆಕ್ಸ್ಟ್ ವೀಕಲ್ಲಿ ಕನ್ನಡ ಮಾಧ್ಯಮದಲ್ಲಿದೆ, ಮೊನ್ನೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಾಲೇಜಿಗೆ ನಾನು ನೋಡ್ತಾ ಇದ್ದೇನೆ. ಅನೇಕರ PTAಗಳಿಗೆ ನಾನೇ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿದ್ದೇನೆ. ನಮ್ಮ ಹೆತ್ತರ ಅಭ್ಯಾಸ ಏನಂದ್ರೆ, PTA ಕರೀತಾರಲ್ಲ, ಸೈನ್ ಹಾಕ್ಬೇಕಲ್ಲ, ಹೋಗಿದ್ರೆ ಗೊತ್ತಾಗ್ತದಲ್ಲ ಶಿಕ್ಷಕರಿಗೆ, ಹೆದರಿಕೆಯಿಂದ, ಭಯದಿಂದ, ಪ್ರೀತಿಯಿಂದ ಬರುದಲ್ಲ, ದಸ್ಕತ್ ಹಾಕಲಿಕ್ಕೆ ಬರುದು. ದಸ್ಕತ್ ಆಯ್ತಲ್ಲ, ನಾನು ಅನೇಕ ಕಡೆ ನೋಡಿದೆ, ಇಲ್ಲಿ ನೋಡ್ತಾ ಇದ್ದೇನೆ, ಕೆಲವು ಬರ್ತಾ ಇರುವುದು, ಹೋಗ್ತಾ ಇರುವುದು. ಇದು ಜಾತ್ರೆಗೆ, ಸಂತೆಗೆ ಹೋಗ್ತಾರಲ್ಲ ಹಾಗೆ. ಚರ್ಚಿಗೆ, ಪೂಜೆಗೆ ಎಲ್ಲರೂ ಒಟ್ಟಿಗೆ ಸ್ಟಾರ್ಟ್ ಮಾಡೋದು, ಒಟ್ಟಿಗೆ ಎಲ್ಲರೂ ಹೋಗುದು ಅಲ್ಲ ಮೇಡಮ್, ಹೋಗ್ತಾ ಇರುವುದಿಲ್ಲ. ಆದರೆ ಶಾಲೆಗಳಿಗೆ ಬರುವಾಗ ಮಕ್ಕಳಿಗೂ ಒಂದು ಆದರ್ಶ, ಶಿಕ್ಷಕರಿಗೂ ಒಂದು ಸಮಾಧಾನ, ನಿಮಗೂ ಒಂದು ತೃಪ್ತಿ ಇರಬೇಕು. ನಮ್ಮ ಶಾಲೆ ಈಗ ನೀವು ಸರಿ ಹೇಳಿದ್ರಿ ಅಂತ ಒಂದು ಭಾವನೆ. ಇವಾಗ ನೋಡಿ, ನಿಮ್ಮಲ್ಲಿ ಬಿಡಿ, ವಿದ್ಯಾರ್ಥಿಗಳೇ ನಾನು ಎಷ್ಟೋ ಸಲ ರಾಜ್ಯ ಹೋಗುವಾಗ ನೋಡಿದಾಗ ಮಾಡ್ತಾರೆ, ನನಗೆ ತುಂಬ ಬೇಸರ. ಮತ್ತೆ ನಾನು ಭಾವಿಸ್ತಾ ಇರೋದು, ಈಗ ಸಂಸಾರವೇ ಹಾಗೆ, ಹೆತ್ತವರಿಗೆ ಡೋಂಟ್ ಕೇರ್, ಮತ್ತೆ ನಮಗೆ ಏನು ಕೇರ್ ಮಾಡ್ತಾರೆ. ಇದೇ ವಿಷಯ ಶಿಕ್ಷಕರಿಗೆ ಕೇಳಿದ್ರೆ, ಅಲ್ಲಿಯೇ ಶಿಕ್ಷಕರು, ಇವರು ಕಾಲೇಜಲ್ಲಿ ಬಿಡಿ, ಅಲ್ಲಿ ಇಂಗ್ಲಿಷ್ ಮಾಧ್ಯಮ ಹೇಳ್ತಾರೆ, ಒಂದು ಕ್ಲಾಸಿಗೆ ಬರುವಾಗ ನಿಂತುಕೊಳ್ಳೋದ್ರ ಕೆಲವು ಮಕ್ಕಳು ನಮಸ್ತೆ ಟೀಚರ್, ಗುಡ್ ಮಾರ್ನಿಂಗ್ ಟೀಚರ್ ಅಂತ ಹೇಳೋದಿಲ್ಲ, ಒಂದು ಸ್ಮೈಲ್ ಇಲ್ಲ, ಒಂದು ಆಸಕ್ತಿ ಇಲ್ಲ, ಒಂದು ಇಂಟ್ರೆಸ್ಟ್ ಇಲ್ಲ, ಒಂದು ಅಭಿಮಾನ ಇಲ್ಲ, ಒಂದು ಗೌರವ ಇಲ್ಲ. ಸತ್ಯ ಹೇಳ್ಬೇಕಾದ್ರೆ ನನಗೆ 1ನೇ, 2ನೇ, 5ನೇ, 7ನೇ ತನಕ ಹೋಗ್ಲಿಕ್ಕೆ ಬಹಳ ಖುಷಿ.
ನಮ್ಮ ಕ್ಲಾಸ್ ಹೋಗುವ ಮಕ್ಕಳೆಲ್ಲ ಎದುರು ನಿಂತ್ಕೊಳ್ತಾರೆ. ಬ್ಲೆಸ್ ಮೀ ಫಾದರ್, ನಮಸ್ತೆ ಫಾದರ್ ಅಂತ ಹೇಳ್ತಾರೆ. ಒಳ್ಳೆ ನಗು ಮುಖ ಉಂಟು, ಖುಷಿ ಉಂಟು, ಸಂತೋಷ ಉಂಟು. ಹೋಗುವ ಅಂತ. ಅದೇ ದೊಡ್ಡ ದೊಡ್ಡ ಕ್ಲಾಸ್ಗಳಿಗೆ ಹೋಗುವಾಗ ಅಷ್ಟು ಖುಷಿಯಾಗುವುದಿಲ್ಲ. ನಿಮಗೂ ಹಾಗೆ ಇರ್ಬೋದು. ನಿಮ್ಮ ಮಕ್ಕಳು ಸಣ್ಣ ಸಣ್ಣ ಇರುವಾಗ ನಿಮಗೆ ಅವರು ಎಷ್ಟು ಪ್ರೀತಿಯಿಂದ ಭಕ್ತಿ ನೋಡ್ತಾರೆ. ಅದೇ ಮೀಸೆ ಬಂತು ದೊಡ್ಡದು. ಈಗ ತಾನೇ ಇಲ್ಲಿ ನೋಡಿ ಹೇಳಿದ್ ನೋಡಿ, ಪ್ರಿನ್ಸಿಪಾಲ್ ಏನಂತ ದೊಡ್ಡ ದೊಡ್ಡ ಕೂದಲಿರುವುದು, ಕಟ್ ಮಾಡೋದಿಲ್ಲ, ಅದು ಶಿಸ್ತಿಗೆ ಭಂಗ ಆಗ್ತದೆ, ಒಬ್ಬರು ಮಾಡಿ ಇನ್ನೊಬ್ರು ಮಾಡ್ತಾರೆ. ಇನ್ನೊಂದು ವಿಷಯ ಅವರು ಹೇಳಿದ್ರು, ಅಂಗಡಿಗಳಿಂದ ಬಿಸ್ಕಿಟ್ ತರ್ತಾರೆ. ಬಿಸ್ಕಿಟ್ ಅಂತ ತೊಂದರೆ ಇಲ್ಲ, ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಕಾಗದಗಳನ್ನು ಬಿಸಿಡುವುದು ಜಾಗದಲ್ಲಿ ಅಲ್ಲಿ. ಸತ್ಯ ಹೇಳ್ತೇನೆ, ಪ್ರತಿ ದಿವಸ ಬೆಳಿಗ್ಗೆ 5 ಗಂಟೆಗೆ ನಾನು ಮನೆಯಿಂದ ಹೊರಗಡೆ ಹೋಗುದು ವಾಕಿಂಗ್ ಮಾಡಲಿಕ್ಕೆ. 5 ಗಂಟೆಗೆ 5:45. ನನಗೆ 10 ನಿಮಿಷ ಉಂಟಲ್ಲ ಪ್ರತಿ ದಿವಸ ಕಸ ಹೆಕ್ಕುವ ಕೆಲಸ. ನೋಡಿ ಅಲ್ಲಿ ಬೆಳಿಗ್ಗೆ ನನಗೆ ಅದು ಕಸ ನೋಡಿದ್ರೆ ಆಗುತ್ತೆ. ಸ್ವಚ್ಛ ಇರಬೇಕು, ಶಿಸ್ತು, ಭಕ್ತಿ, ಸ್ವಚ್ಛತೆ, ಇದನ್ನು ನಾನು ಎಲ್ಲ ಜೀವನದಲ್ಲಿ ಕಾಪಾಡಿ ಬಂದಿದ್ದೇನೆ. ಇದೇ ಸಂದೇಶ ನಿಮಗೆ ಕೊಡುವುದು. ತಿನ್ನು ಬಿಸಾಡುವುದು. ಈಗ ಪ್ರಿನ್ಸಿಪಾಲ್ 1ನೇ ಕ್ಲಾಸ್ 2ನೇ ಕ್ಲಾಸ್ ನರ್ಸರಿ ಮಕ್ಕಳ ಬಿಡೋಣ, ಸಣ್ಣ ಮಕ್ಕಳ. ಆದ್ರೆ PUC ಮಕ್ಕಳಿಗೆ ಪ್ರಿನ್ಸಿಪಲ್ ಹೇಳುವಾಗ ಉಂಟಲ್ಲ, ಆ ವಿಷಯ ಸ್ವಲ್ಪ ಗಂಭೀರವಾಗಿ ನೋಡ್ಬೇಕಾಗುತ್ತೆ. PUC ಮಕ್ಕಳು ಕಸವನ್ನು ಬಿಸಾಡ್ತಾರೆ ಅಂತ ನೀವೇ ಹೇಳ್ತೀರಲ್ಲ, ಅದು ನೀವೇ ಅನಿಸಿಕೊಳ್ಳಿ. ಗಡಬಿಸಿ ಬರುವ ಮಕ್ಕಳೆಲ್ಲ ಅಂತ ಸಣ್ಣ ಪುಟ್ಟ ಕೆಲಸ ಮಾಡುವುದು ನಿಮಗೆ ಅಸಹ್ಯ. ನನ್ನ ಮನಸ್ಸಿಗೆ ನಾನು ಹೇಳುದು. ಹಾಗಾಗಿ ಇನ್ನೊಂದು ವಿಷಯ ಹೇಳ್ತೇನೆ. ಇವರೆಲ್ಲ ಸೆಕೆಂಡ್ PUC ಇದ್ದಾರೆ, ಅವರಿಗೆ ಗೊತ್ತು. ಯಾಕಂದ್ರೆ ಕಳೆದ ವರ್ಷ ಫಸ್ಟ್ PUC ಇತ್ತು. ಅವರಿಗೆ ಮಾಡಿದ್ದನ್ನು ಹೇಳುವುದಲ್ಲ. 2 ವಿಷಯ ಗಮನಿಸಿ ತರುವುದು ಹೆತ್ತವರಿದ್ರಲ್ಲ, ವಿದ್ಯಾರ್ಥಿಗಳು ಒಟ್ಟಿಗಿದ್ದದ್ದು ಒಳ್ಳೆಯದಾಯಿತು. 1-2 ವಿಷಯ ನೋಡಿ. ಒಂದು, ನಿಮ್ಮ ಕಣ್ಣಲ್ಲಿ ಹಾರಿಸಿ ನೋಡಿ, ಅದರಲ್ಲಿ ಎಷ್ಟು ಗ್ಲಾಸ್ ಒಡೆದಿವೆ, ಎಷ್ಟು ಕಲ್ಲು ಒಡೆದು ತೂತು ಮಾಡಿದ್ದೇವೆ ನೋಡಿ. ಇಲ್ಲಿ ಇದೆಲ್ಲ ಹೋಗಿದೆ. ಈಗ ಇದರೆಲ್ಲ ಕೆಲಸ ಮಾಡಲಿಕ್ಕೆ ಹೊರಗಿಂದ ಮೆಶ್, ಸ್ಟ್ರಾಂಗ್ ಮೆಶ್ ಆಗಿ ಒಳಗಿಂದ ಗ್ಲಾಸ್ ಹಾಕಬೇಕು, ನೀರೆಲ್ಲ ಒಳಗೆ ಬಿಟ್ಟು. ಇದು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಂತ ಹೇಳ್ದಲ್ಲ ನಾನು, ಅವರು ಮಾಡಲಿಕ್ಕಿಲ್ಲ. ಆದ್ರೆ ಬೇರೆ ಯಾರು ಮಾಡಿದ್ರು? ಟೀಚರ್ ಅವರು ಮಾಡಿದ್ರೆ, ಶಿಕ್ಷಕರು ಮಾಡಿದ್ರ? ನಾನೇನು ಮಾಡಲಿಲ್ಲ. ನಾನೇ ಮತ್ತೆ ಖರ್ಚು ಮಾಡಬೇಕಲ್ಲ. ಅದು ಯಾರು ಮಾಡಬಹುದು? ನೀವು ಮಾಡ್ತೀರ, ನಿಮ್ಮ ಪ್ರಾಯದವರೆಲ್ಲ. ಅದು ಯಾರು ಮಾಡಿದ್ದು? ನಾಯಿಗಳು, ಬೆಕ್ಕುಗಳು ಮಾಡಿದ್ದಾರೆ, ಯಾರು ಮನುಷ್ಯರಿಗೆ ಮಾಡಿದ್ದಾರೆ. ಯಾರಾದ್ರೂ ಮಾಡಿದ್ರೆ ನನಗೆ ಗೊತ್ತು. ಅಲ್ಲಿ ಹೊರಗಡೆ ಗ್ರೌಂಡ್ ಇದೆ, ಅಲ್ಲಿ ಮಕ್ಕಳು ಆಡ್ತಾರೆ, ವಿದ್ಯಾರ್ಥಿಗಳು. ಇಲ್ಲಿ ನಮ್ಮ ಶಾಲೆ ಅಂತ ಹೇಳುದಲ್ಲ ನಾನು, ಯಾರು ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಕಾಮನ್ ಇದು, ನಮ್ಮ ಮನೆಯಲ್ಲಿ ನೀವು ಕಲ್ಲು ಬಿಸಾಡಿದ್ರೆ ನಿಮ್ಮ ಮನೆಯ ಕಿಟಕಿಯಲ್ಲ, ನಿಮಗೆ ಹೇಗೆ ಅನಿಸ್ತದೆ? ನಿಮ್ಮ ಮಕ್ಕಳು ನೋಡಿ, ಒಂದು ಶಾಲೆ 2ನೇ ಮನೆ ನೋಡಿ, ಅಲ್ಲಿಂದ ಇಲ್ಲಿ ಎಲ್ಲ ಹೊಟ್ಟೆ ಎಲ್ಲ ತೂತಾಗಿ ಎಲ್ಲ ಗ್ಲಾಸ್ ಹೊಡೆದ್ವಿ. ಈಗ ಕೆಲಸ ಪ್ರಾರಂಭ ಮಾಡಿಸ್ತೇನೆ ನಾನು. ಎಲ್ಲಕ್ಕೆ ಮೆಶ್ ಮಾಡಿ, ಅಲ್ಲಿ ಫಿಕ್ಸ್ ಮಾಡಿ, ಅದ್ರ ಒಳಗಡೆ ಎಲ್ಲ ಗ್ಲಾಸ್ ಇದೆಲ್ಲ ಒಳಗೆ ಬರ್ತದೆ. ಒಂದು ವಿಷಯ. ಇನ್ನೊಂದು ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಅಲ್ಲಿ ಯೂರಿನಲ್ಸ್ ಅಂತ ಉಂಟು. ಹುಡುಗರು ನಮ್ಮ ಲಾನ್ ಮಾಡುವುದು, ಒಂದಕ್ಕೆ ಮಾಡುವುದು. ಕಳೆಸಲು ನಾವು ಇಲ್ಲಿ ಬಂದು 15 ನಿಮಿಷ ಎಲ್ಲ ವಿದ್ಯಾರ್ಥಿಗಳಿಗೆ ನಿಂತು ಅಲ್ಲಿ ಪನಿಷ್ಮೆಂಟ್. ನಾನು ಇಲ್ಲಿ ಸೀದಾ ಬೈದಿದ್ದೇನೆ. ಏನ್ ಮಾಡಿದ್ರು ಗೊತ್ತಾ? ಯೂರಿನಲ್ಸ್ ಇಲ್ಲ, ಅದು ಹೇಗೆ ಬೀಳುವುದು? ಅದು ಕಾಂಕ್ರೀಟ್ ಆಗಿದೆ. ಯೂರಿನಲ್ಸ್ ಬೀಳ್ಬೇಕಾದ್ರೆ ಮಕ್ಕಳು ಕಾಲಿಂದ ಒದಿಬೇಕು. ಇದೆಲ್ಲ ನಾವು ಈ ಸಲ ಸರಿ ಮಾಡಿಸಿ, ಈಗ ಇಲ್ಲಿ ಬರುವಾಗ ಪುರಾಣಿ ಹೋದೆ ಜಾಸ್ತಿ ಯೂರಿನಲ್ಸ್. ಯಾಕಂದ್ರೆ ಈಗ ವಿದ್ಯಾರ್ಥಿಗಳು ಕಳಿಸದ 290 ಮಕ್ಕಳು ಫಸ್ಟ್ PUC ಇದ್ದವರು. ಇವಾಗ ಫಸ್ಟ್ PUCಗೆ ಈ ಸಲ 376 ವಿದ್ಯಾರ್ಥಿಗಳು ಬಂದಿದ್ದಾರೆ. ಅಂದ್ರೆ 3 ವರ್ಷ ಮುಂಚೆ ನಾನು ಬರುವಾಗ ಕಾಲೇಜಲ್ಲಿ ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ 450. ಈ 3 ವರ್ಷಗಳಲ್ಲಿ ಈಗಿನ ಸಂಖ್ಯೆ 675. 600. ನನಗೆ ಅಂಕಿಅಂಶ ಗೊತ್ತು, ನನಗೆ ಆಸಕ್ತಿ ಉಂಟು. ನಾನು ಪ್ರತಿ ದಿವಸ ಕೇಳ್ತೇನೆ ಅವರ ಹತ್ರ. ಇಲ್ಲ ನನಗೆ ಬಿದ್ದೋದು ಅಲ್ವಾ? ನೋಡಿ, ನನಗೆ ಶಾಲೆ ನಾನು ಬರುವಾಗ ಇವಾಗ ಬೆಳಿಗ್ಗೆ ಈಗ ಹೋಗಿ ಅಲ್ಲಿ ನಿನ್ನೆ ಸಂಜೆ ಬರುವಾಗ ಇಲ್ಲಿ ಕ್ಲೋಸ್ ಆಗಿ ಹೋಗಿ ಕೆಲಸ ಆಗಿಲ್ಲ ರೋಡ್ಗೆಲ್ಲ ಬರುವುದು. ಈಗ ಅಲ್ಲಿ ವಾಶ್ರೂಮ್ ಯೂರಿನಲ್ಸ್ ಎಲ್ಲ ಸರಿ ಮಾಡಿ ಪುನಃ ಒಂದು 6 ಯೂರಿನಲ್ಸ್ ಅದಕ್ಕೆ ಎಲ್ಲ ಟೈಲ್ಸ್ ಎಲ್ಲ ಕೂತ್ಕೊಳ್ಳಿಸಿ ಕೆಲಸ ಆಗ್ತಾ ಬಂತು. ನನಗೆ ಅದು ತುಂಬಾ ಬೇಸರ ಅಂತ ಹೇಳ್ತಾರೆ. ಕಾಲಲ್ಲಿ ಓದಿದ್ದು ಅದನ್ನು ಅಡ್ಡ ಹಾಕಿ ಬಿಟ್ಟಿದ್ದಾರೆ. ಇವತ್ತು ಹೇಳಿದಲ್ಲ ನಾನು, ಈ ವಿದ್ಯಾರ್ಥಿಗಳ ಹೇಳುವುದಲ್ಲ. ಆದರೆ ವಿದ್ಯಾರ್ಥಿಗಳು ಮಾಡಿದ್ದು ಒಳಗಡೆ ಅದೇ ಅವರಿಗೆ ಕಸ ಬಿಸಾಡುವುದು, ಒದೆಯುವುದು ಅಗತ್ಯ ಇಲ್ಲ.
ಎಲ್ಲಿ ಹೋಗುವಾಗ ಫಾದರ್ ಬಂದರು, ನನಗೆ ದೊಡ್ಡ ಸಲ ಮಾಡಬೇಡಪ್ಪ, ಅವರು ಸ್ಮೈಲದು ಕೊಟ್ಟೇನೆ ನಿಮ್ಮ ಕಟ್ಟಿದ ಏನು ಹೋಗ್ತದೆ ಅನಾಹುತ. ಅದಕ್ಕೆ ಒಂದು ಹೇಳುವುದು, ಈಗ ನೋಡಿ ಅವರು ಒಬ್ಬ ಹೆತ್ತವರಿಗೆ ಬರುವಾಗ ಇಲ್ಲಿಂದ ಬಂದು ನಮಸ್ಕಾರ ಸ್ಮೈಲ್ ಕೊಟ್ಟು ಅಲ್ಲಿ ಪುನಃ ಹೀಗೆ ನಮಸ್ಕಾರ ಕೊಟ್ಟು ಅದೆಲ್ಲ ಎಲ್ಲಿಂದ ಬರುವುದು ಸರ್? ಶಾಲೆಯಲ್ಲಿ ಧರ್ಮ ಇಲ್ಲ, ಶಾಲೆಯಲ್ಲಿ ಏನಿರುವುದು ಮಾನವ ಧರ್ಮ. ಅವನು ಕ್ರಿಶ್ಚಿಯನ್, ಇವರು ಮುಸ್ಲಿಂ, ಹಿಂದೂ, ಅದು ಶಾಲೆಯಲ್ಲಿ ಯಾರು ಶಿಕ್ಷಕರು ಬೇರೆ ಮಾಡಲಿಕ್ಕಿಲ್ಲ, ಹೆತ್ತವರು ಮಾಡಲಿಕ್ಕಿಲ್ಲ, ಮಕ್ಕಳು ಮಾಡಲಿಕ್ಕಿಲ್ಲ, ಎಲ್ಲ ಸಮಾನ. ಈಗ ಮಕ್ಕಳೆಲ್ಲ ಆಡುವಾಗ ಮತ್ತೆ ಡಾನ್ಸ್ ಎಲ್ಲ ಕಾರ್ಯ ಮಾಡುವಾಗ ಹೇಗೆ ಮಾಡ್ತಾರೆ, ಅದರಲ್ಲಿ ಜಾತಿ ಕೊಡ್ತಾರೆ ಅವರು. ನೆವರ್ ಅದೆಲ್ಲ ಮಾತದ ಹೊರಗೆ ಇಡುವವರು ಇರ್ಲಿ, ನಾನು ಇಡುವಂತ ಹೇಳಿದಲ್ಲ. ಅದು ಶಾಲೆಯಲ್ಲಿ ಎಲ್ಲರೂ ನಾವು ಒಂದೇ ದೇವರ ಮಕ್ಕಳು, ಆದ್ದರಿಂದ ಎಲ್ಲ ಮಕ್ಕಳು ಸಮಾನ, ಎಲ್ಲರಿಗೂ ಒಂದು ಪ್ರೀತಿ ಸಿಗ್ಬೇಕು, ಶಿಸ್ತು ಕಲಿಬೇಕು. ಅದೆಲ್ಲ ಬಂದು ಎಲ್ಲಿಂದ? ಮನೆಯಿಂದ ಬರಬೇಕು. ಮನೆಯಲ್ಲಿ ಇದು ಸತ್ಕಾರಗಳು, ಗುಣಗಳು, ಸಂಬಳ ಇದೆಲ್ಲ ಬರುವುದು ಎಲ್ಲಿಂದ? ಸಂಸ್ಕಾರಗಳು ಎಲ್ಲಿಂದ ಬರುವುದು? ಮನೆಯಿಂದ. ನೀವು ಕಸ ಬಿಸಾಡ್ತೀರಾ, ಮಕ್ಕಳು ಹಾಗೆ ಬಿಸಾಡ್ತಾರೆ. ನೋಡಿ, ನಾನು ಎಷ್ಟೋ ಹೊರಗಿನ ದೇಶಕ್ಕೆ ಹೋಗಿದ್ದೇನೆ. ನಿಮಗೆ ಲೆಕ್ಕ ಮಾಡಿದ್ರೆ ಆಸ್ಟ್ರೇಲಿಯಾದಿಂದ ಸಿಂಗಾಪುರ, ಅಮೆರಿಕದಿಂದ ಕೆನಡಾ, ಯುರೋಪಿನ ಎಲ್ಲ ಕಂಟ್ರಿಗಳಿಗೆ, ಹೆಚ್ಚಾಗಿ ತುಂಬ ಕಂಟ್ರಿಗಳಿಗೆ, ಶ್ರೀಲಂಕಾಕ್ಕೂ ಹೋಗಿದ್ದೇನೆ, ನೇಪಾಳಕ್ಕೂ ಹೋಗಿದ್ದೇನೆ. ನೇಪಾಳ ಶ್ರೀಲಂಕಾ ನಮ್ಮ ಹಾಗೆ. ಹೊರಗಿನ ಉಳಿದೆಲ್ಲ ರಾಷ್ಟ್ರ ಉಂಟಲ್ಲ, ಯುರೋಪಿಯನ್, ಅಮೆರಿಕ, ಇಂಗ್ಲೆಂಡ್ಗೆ ಹೋಗಿದ್ದೇನೆ, ಮತ್ತೆ ಕೆನಡಾ, ಮತ್ತೆ ಸಿಂಗಾಪುರ್, ಆಸ್ಟ್ರೇಲಿಯಾ. ಒಂದೇ ಒಂದು ಕಸ ಸಿಂದಿನ ನಿಮಗೆ ಯಾರು ಮಾತಾಡೋದು? ಬಾಯಿಗೆ ಹಾಕುವುದು, ಬಿಸಾಡೋದಲ್ಲ, ಬುಟ್ಟಿ ನೋಡಿ ಹೋಗ್ತಾರೆ ಅವರು, ಅದಕ್ಕೆ ಹಾಕ್ತಾರೆ. ಇಲ್ಲಿ ಬುಟ್ಟಿ ಇಲ್ಲ ಅಂತ ನೋಡಿ, ಅಲ್ಲಿ ಚರ್ಚ್ ಮೇಲೆ ಎಷ್ಟು ಬುಟ್ಟಿ ಉಂಟು ನೋಡಿ, ಕಸದ ಬುಟ್ಟಿ ಉಂಟು. ಅದು ಮಕ್ಕಳು ಸಣ್ಣದರಲ್ಲಿ ಹೆತ್ತವರಿಗೆ ಹಾಗೆ ಮಾಡ್ತಾರೆ, ಒಟ್ಟಿಗೆ ಬಿಸಾಡು. ನಾನು ಒಮ್ಮೆ ಈ ದಾರಿಯಲ್ಲಿ ಹೋಗ್ತಾ ಇದ್ದೆ, ಎಲ್ಲಿ ಹೋಗ್ತಂದ್ರ ಎಲಿಯಾರ್ ಪದವು ಚರ್ಚ್ ದಾರಿ, ಕುತ್ತಾರಿಂದ ಎಲಿಯಾರ್ ಪದವು. ಅದು ಕಾಡು, ಅರಣ್ಯ. ಆ ಕಾಡಿನ ಅರಣ್ಯದ ಮಾರ್ಗದ ಇಬ್ಬಗಳಲ್ಲಿ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಚೀಲವನ್ನು ತುಂಬಿ ಹೋಗಿದೆ. ಅದು ಬಜಿ ಹಳ್ಳಿ ಮಾರ್ಗ. ನಾನಿಂದ ಬಿಸಾಡ್ತಾರೆ. ಯಾರು ಹೇಳಿದ್ರು? ನಮ್ಮ ಜನರು ಮನೆಯಲ್ಲಿ ಕಟ್ಟುಕೊಂಡು ಎರುವುದು, ಕಾರಲ್ಲಿ ಬರುವುದು, ಬೈಕಲ್ಲಿ ಬರುವುದು, ಬಿಸಾಡುವುದು. ಇಡೀ 2 ಕಿಲೋಮೀಟರ್ ದೂರದಲ್ಲಿ ನೀವು ಹೋಗಿ ನೋಡಿ. ಈಗ ಉಂಟ ಇವಾಗ ಅದು ಒಂದು ಪರಿಸ್ಥಿತಿ ನಾನು ನೋಡಿದ್ದು, ಬೇರೆ ಇಲ್ಲಂತಲ್ಲ. ಹಾಗಾಗಿ ಶಿಸ್ತು, ಭಕ್ತಿ, ನೈರ್ಮಲ್ಯ, ಮತ್ತೆ ಒಂದು ಸಂಸ್ಕಾರಗಳು ಒಂದು ಟೈಮಿಗೆ ಸರಿಯಾಗಿ ಅಥವಾ ಹೇಳಿಲ್ಲ. ಕೆಲವು ಇದೆ ಬರ್ತಾ ಇದ್ದು, ನಾನು ಶಾಲೆಗೆ ಮನೆ ಬರುವಾಗ ನೋಡಿದ್ದೇನೆ, ಅಲ್ಲಿ 2 ನಿಂತುಕೊಂಡಿದ್ದಾರೆ. ಇಲ್ಲಿ ಕಾಲೇಜಲ್ಲಿ ಅಲ್ಲಿ 1 ನಿಂತುಕೊಂಡಿದ್ದಾರೆ. ನನಗೆ ಸ್ವಲ್ಪ ಕನಿಕರ ಜಾಸ್ತಿ. ಏನಪ್ಪ ಶಾಲೆಗೆ ಲೇಟ್ ಬಂದ ಜನರಿಗೆ ಹೊರಗೆ ನಾನೇ ಮೇಡಮ್ ತೆಗೆದು ಸರಿ ಇಬೇಟ್ ನಾನು ನೋಡಿದೆ, ಒಳಗೆ ಕಳಿಸಿ. ಯಾವ ಕ್ಲಾಸ್ ಕೆಲವು ಮಕ್ಕಳು ಟೀಚರ್ ಏನು ಮಾಡ್ತಾರೆ, ಮನೆ ಕೆಲಸ ಮಾಡ್ತಿಲ್ಲ, ಇಲ್ಲಿ ಕೂತ್ಕೊಳಿಸೋದು. ಕೆಲವು 8ನೇ 9ನೇ ಕ್ಲಾಸ್ ಮಕ್ಕಳು ಆದಷ್ಟು ದೊಡ್ಡ ಟೈಟ್ ಆಗ್ತಾರೆ, ಅವ್ರು ಕೂತ್ಕೊಳ್ಳಿ ಆಗುತ್ತಲ್ಲ. ನನಗೆ ಕನಿಕರ ಜಾಸ್ತಿ. ನಾನು ಏನು ಮಾಡೋದು? ಹೋಗಿಲ್ಲ ನಿಮ್ಮ ಜಾಗಗಳಿಗೆ, ನಾಡಿಂದ ಹೋಮ್ವರ್ಕ್ ಮಾಡಿ ಬಂದಿಲ್ಲ ಅಂತ ಸ್ವಭಾವ ನನ್ನದು. ಆದ್ದರಿಂದ ಶಾಲೆಯಲ್ಲಿ ಪ್ರೀತಿ ಇರಲಿ, ಗೌರವ ಇರಲಿ, ಭಕ್ತಿ ಇರಲಿ, ಹಾಗೂ ಶಿಸ್ತು ಇರಲಿ. ಇದಕ್ಕೆಲ್ಲ ನೀವು ಪ್ರೋತ್ಸಾಹ ಕೊಡಿ, ಪ್ರೇರಣೆ ಕೊಡಿ. ಇನ್ನೂ ಶಾಲೆ ನೋಡಿ, ನಾನು ಹೇಳಿದೆ, ನಾನು ಹೇಳೋದ್ರಿಂದ ಎಷ್ಟು ಮಕ್ಕಳು 670 ಮಕ್ಕಳು ಈಗ ಶಾಲೆಯಲ್ಲಿ ಸುಮಾರಿಗೆ 675. ನಾನು ಬಂದ ಮೇಲೆ ಸುಮಾರು 200 ಮಕ್ಕಳು ಬೆಳೆದವು, ಜಾಸ್ತಿ ಆಗ್ತದೆ. ಅದಕ್ಕಾಗಿ ಕೆಲಸ ಆಗ್ತಾ ಉಂಟು. ಅಲ್ಲೆಲ್ಲ ಕೆಲವೆಲ್ಲ ಕ್ಲಾಸು ಕಳಿಸಲು ಒಂದು ಎಕ್ಸ್ಟ್ರಾ, ಈ ಸಲ ಒಂದು ಎಕ್ಸ್ಟ್ರಾ, ಅದಕ್ಕೆ 3 ಪಾರ್ಟಿ ಎಲ್ಲ. ಇಲ್ಲಿ ಜನರೇಟ್ ಸರಿತಿ ಇರಲಿಲ್ಲ, ನಾನು ಜನರೇಟ್ ಹಾಕಿಸಿದೆ. 30 ವರ್ಷ 15 ವರ್ಷಗಳ 30 ಲಕ್ಷ ರೂಪಾಯಿ ಟೀಚರ್ ಅವರದ್ದು ಗ್ರ್ಯಾಚ್ಯುಟಿ ಶಾಲೆಯ ಹಣ ಇಲ್ಲಂತ ನಾನು ಕಟ್ಟಿದೆ. ಅನೇಕ ಕೆಲಸಗಳು, ಪ್ರಾಜೆಕ್ಟ್, ಕುರ್ಚಿ ನೋಡಿ, ನಿನ್ನೆ ಕುರ್ಚಿ ಅಂತಾರೆ, ಮುಂದೋರು ಕುರ್ಚಿ, ಹೊಸ ಕುರ್ಚಿ ಅಂತಾರೆ ಕೂತ್ಕೊಳ್ಳಿಕ್ಕೆ ಇಲ್ಲಿ ಅಂತ. ಎಲ್ಲ ಸೌಲಭ್ಯಗಳನ್ನು ಮಾಡೋದು ಯಾರಿಗೋಸ್ಕರ? ಶಾಲೆಗೋಸ್ಕರ, ನಿಮಗೋಸ್ಕರ. ಆದ್ದರಿಂದ ಅನೇಕರು ಬಂದು ಫೀಸ್ ಕೊಡಲಿಕ್ಕೆ ಫೀಸ್ ಇಲ್ಲ, ಹಾಗಿಲ್ಲ ಅಂತ ಬರ್ತಾರೆ. ಅನೇಕ ಕನ್ಸೆಷನ್ ಕೊಟ್ಟಿದ್ದೇವೆ. ಈಗ ಕೋವಿಡ್ ಆಯಿತು, ಇನ್ನೊಮ್ಮೆ ನನ್ನ ಹತ್ರ ಯಾರು ಕನ್ಸೆಷನ್ಗೆ ಬರಬೇಡಿ, ಯಾಕಂದರೆ ಶಾಲೆ ಡೆವಲಪ್ ಆಗಬೇಕಾದ್ರೆ. ಇವರು ಸರ್ ಹೇಳಿದ್ರಲ್ಲ, ಕಾಲೇಜಿನ ಮಂಗಳೂರಿನ ಕಾಲೇಜಿನಲ್ಲಿ ಎಷ್ಟು ಫೀಸ್ ನಿಮಗೆ ಗೊತ್ತು. ನಮ್ಮದೇನು ಎಜುಕೇಷನ್ ಕಮ್ಮಿ ಇಲ್ಲ, ಟೀಚರ್ ಅವರಿಗೆ ಸಂಬಳ ಇನ್ನೂ ಕಮ್ಮಿ. ಅವರಿಗೆ ಸಂಬಳ ಕೊಡಬೇಕು, ಮೇಂಟೈನ್ ಮಾಡಬೇಕು. ಇದಕ್ಕೆ ಮಾಡಬೇಕಾದ್ರೆ ನಿಮಗೆ ಇರುವುದು ಎಷ್ಟು? ನಾನೊಂದು 20,000 ರೂಪಾಯಿ, 20,000 ರೂಪಾಯಿ ಅಷ್ಟೇ ಅಲ್ಲ, ಹೆಚ್ಚು 20, 21, 22 ಮ್ಯಾಕ್ಸಿಮಮ್ 22, 24. ಹಾಗಾಗಿ
ನಾನು ಎಷ್ಟು ಮಕ್ಕಳಿಗೆ ಕಾಲೇಜಲ್ಲಿ ಎರೋಷಸ್ ಕಾಲೇಜಲ್ಲಿ ಒಂದು ಮುಸ್ಲಿಂ ಹುಡುಗನಿಗೆ ಯಾರು ಕೇಳಲಿಲ್ಲ, ನಮ್ಮ ರಾಜಕಾರಣಿಗಳು ಕೇಳಿಕೊಟ್ಟಿಲ್ಲ ಎರೋಷಸ್ ಮುಸ್ಲಿಂ ಹುಡುಗ ಲಾಸ್ಟ್ ಇಯರ್ ನಾನು ಹೇಳಿಸಿಕೊಟ್ಟಿದ್ದೇನೆ. ಆದ್ದರಿಂದ ಈ ಶಾಲೆಯನ್ನು ಬೆಳಗಲಿ, ನೀವೇನು ಫೀಸ್ ಕೊಡಿ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವೇನು ಮಾಡಿದ ತ್ಯಾಗ ಹೇಳ್ತಾ ಪುನೊಮ್ಮೆ ನಮ್ಮ ಶಾಲೆಗೆ ವಿದ್ಯಾರ್ಥಿಗಳು ಕಳಿಸಿದ್ದಕ್ಕಾಗಿ ನಿಮಗೆ ಎರಡೂ ಕೈಗಳನ್ನು ಮುಗಿಯುತ್ತಾ ನಾನೇನು ತಪ್ಪು ಮಾಡಿದ್ದನ್ನು ಕ್ಷಮಿಸಿ ಹಾಗೂ ನಿಮಗೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಮತಿ ಐರಿನ್ ರೆವೆನ್ಯೂ ಹಾಗೂ ಶ್ರೀಯುತ ಅನಿಲ್ ಟಿಪುನ್ನ ಅವರಿಗೆ ನಮ್ಮ ಕಾಲೇಜು ಆಡಳಿತ ಮಂಡಳಿ ಹಾಗೂ ವಿದ್ಯಾಸಂಸ್ಥೆಯ ಪರವಾಗಿ ಗೌರವದ ಸ್ಮರಣಿಕೆ ನೀಡಬೇಕಾಗಿ ಪೂಜ್ಯ ಸಂಚಾಲಕರಲ್ಲಿ ವಿನಂತಿ. On this occasion, I take privilege to stand before you to express my gratitude to all for making today's program a grand success. Nahi jnanena sadrisham, ಜ್ಞಾನಕ್ಕೆ ಸಮಾನವಾದುದು ಯಾವುದೂ ಇಲ್ಲ. ಹೆತ್ತವರು, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳ ಸಮ್ಮಿಲನದ ಇಂದಿನ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಸಂತ ಸೆಬಾಸ್ಟಿಯನ್ ಸಮೂಹ ವಿದ್ಯಾಸಂಸ್ಥೆಗಳ ಪೂಜ್ಯ ಸಂಚಾಲಕರಾಗಿರುವ ಅತಿ ವಂದನೀಯ ಗುರುಗಳಾದ ಸಿಪ್ರಿಯನ್ ಪಿಂಟೋ ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀಮತಿ ಐರಿನ್ ರೆವೆನ್ಯೂ ಇವರು ತಮ್ಮ ಹಿತನುಡಿಗಳಿಂದ ಇಡೀ ಸಭೆಗೆ ಒಂದು ಹೊಸ ರೂಪವನ್ನು ನೀಡಿದ್ದಾರೆ. ಇವರಿಗೂ ನನ್ನ ಹೃದಯಾಂತರಾಳದ ನಮನಗಳು. ಅವರ ಪತಿ ಶ್ರೀಯುತ ಅನಿಲ್ ಟಿಪುನ್ನ ಇವರು ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವರು. ಇವರಿಗೂ ನನ್ನ ಧನ್ಯವಾದಗಳು. ಸಂತ ಸೆಬಾಸ್ಟಿಯನ್ ಚರ್ಚಿನ ಪಾಲನಾ ಸಮಿತಿಯ ಕಾರ್ಯದರ್ಶಿಗಳಾಗಿರುವ ಶ್ರೀಮತಿ ಜ್ಯೋತಿ ಡಿಸೋಜಾ ಇವರು ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಅತಿ ಸಂತಸದ ವಿಷಯ. ಎಲ್ಲರ ಪರವಾಗಿ ತಮಗೂ ಧನ್ಯವಾದಗಳು. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಪ್ರಮೀಳಾ ಡಿಸೋಜಾ ಇವರ ಪರಿಶ್ರಮದ ಫಲವಾಗಿ ಇಂದಿನ ಕಾರ್ಯಕ್ರಮವು ಅತ್ಯುತ್ತಮ ರೀತಿಯಲ್ಲಿ ನೆರವೇರಲು ಸಾಧ್ಯವಾಗಿದೆ. ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕಾಲೇಜಿನ ಬಗ್ಗೆ ಸಕಾರಾತ್ಮಕ ನುಡಿಗಳನ್ನಾಡಿದ ಪೋಷಕರಾದ ಶ್ರೀಯುತ ಸಲಾಂ ಸರ್ ಇವರಿಗೆ ಎಲ್ಲರ ಪರವಾಗಿ ನಮನಗಳು. 2023ನೇ ಸಾಲಿನ ದ್ವಿತೀಯ ಪಿಯುಸಿ 2022ನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ನಮ್ಮ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಇಂದಿನ ಸಮಾರಂಭದ ಪ್ರಮುಖ ಭಾಗ. ಕಾಲೇಜಿನ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ನಮಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೂ ನನ್ನ ನಮನಗಳು. ಕಾರ್ಯಕ್ರಮದ ಯಶಸ್ಸಿಗೆ ವಿವಿಧ ರೀತಿಯಲ್ಲಿ ಸಹಕರಿಸಿದ ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿನಿಯರಾದ ಸಮೀಕ್ಷಾ ಹಾಗೂ ಕನ್ವಿ ಇವರು ನಮ್ಮ ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿಯನ್ನು ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಇವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಸಮಾರಂಭದ ಚಿತ್ರೀಕರಣ ನಡೆಸಿದ ಮಾಧ್ಯಮ ಮಿತ್ರರಿಗೂ ಎಲ್ಲರ ಪರವಾಗಿ ನಮನಗಳು. ಮಗದೊಮ್ಮೆ ನೆರೆದಿರುವ ಎಲ್ಲರಿಗೂ ಧನ್ಯವಾದಗಳು. ಮುಂದೆ ಕಾಲೇಜು ಗೀತೆ ಎಲ್ಲರೂ ಸಹ